ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಬೊಕ್ಕ ಮಲ್ಪುವ ಬೊಕ್ಕ ಮಲ್ಪುವ. ಓಂ ನಮಗೆ ಈ ದೇವೋತ್ತಮ ಪರಮಪುರುಷ ಪುಸ್ತಕವನ್ನು ಓದಲು ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ ಇವರಿಗೂ ಕೂಡ ನನ್ನ ಎಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುವುದರಿಗೆ. ಓಂ ಅಜ್ಞಾನತಿ ಮಿರಂದಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಕ್ಷಾತ್ತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾವು ಈ ತರಗತಿಯನ್ನು ಪ್ರಾರಂಭಿಸೋಣ. ಕೃಷ್ಣ 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 ಹೇ ಕೃಷ್ಣ कृष्णा 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 हे ಕೃಷ್ಣ 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 ಹೇ कृष्णा 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 हे ಕೃಷ್ಣ 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 ರಕ್ಷ ಮಾಂ. कृष्णा 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 रक्षाम ಕೃಷ್ಣ 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 ಪಾಹಿ ಮಾಂ. कृष्णा 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 पाहि मां ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. राम राघव राम राघव राम राघव रक्षाम ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. कृष्णा केशव कृष्णा केशव कृष्णा केशव पाहि मां ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. राम राघव रक्षा मां कृष्णा केशव पाहि मां ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. राम राघव रक्षा मां कृष्णा केशव पाहि मां ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. राम राघव रक्षा मां कृष्णा केशव पाहि मां ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. माताजी हरे कृष्ण ಇಲ್ಲಿ ನಿನ್ನೆ ನಾವು ಅರ್ಧದಲ್ಲಿ ನಿಲ್ಲಿಸಿದ್ದೇವೆ, ಅರ್ಧ ವಿವರಿಸಲಿಕ್ಕಿದೆ, ಅದನ್ನು ಕಂಟಿನ್ಯೂ ಮಾಡೋಣ. ಈಗ ಅರ್ಜುನ ಭೀಮರೊಂದಿಗೆ ಬ್ರಾಹ್ಮಣರ ವೇಷ ಹಾಕಿಕೊಂಡು ಕೃಷ್ಣ ಮಾತನಾಡ್ತಿದ್ದಾಗ ಮೂವರು ಕೂಡ ವಾಸ್ತವವಾಗಿ ಬ್ರಾಹ್ಮಣರಂತೆ ಕಾಣ್ತಿದ್ರಾ? ಇಲ್ಲ, ಕಾಣುವುದಿಲ್ಲ ಅವರು ಬ್ರಾಹ್ಮಣರನ್ನು ಎನ್ನುವುದನ್ನು ಜರಸಂಧ ಅವನಿಗೆ ಗೊತ್ತಾಗ್ತದೆ, ಇದು ಇವರು ವೇಷ ಹಾಕಿ ಬಂದವರು ಅಂತ ಹೇಳಿ.
ಅವರ ದೇಹದ ಮೇಲಿನ ಕೆಲವು ಗುರುತುಗಳಿಂದ ಅವರು ಕ್ಷತ್ರಿಯರು ಅಂತ ಜರಸಂಧನಿಗೆ ಅರ್ಥ ಆಗ್ತದೆ. ಹೆಗಲುಗಳ ಮೇಲೆ ಧನಸನ್ನು ಹೊತ್ತ ಆ ಗುರುತುಗಳು ಇದ್ದವು. ಮತ್ತೆ ದೇಹದ ರಚನೆ ಕೂಡ ಅದೇ ರೀತಿ ಸುಂದರವಾಗಿ ಇತ್ತು, ಗಂಭೀರವಾದ ಅಧಿಕಾರವಾಣಿ. ಆದ್ರಿಂದ ಅವರು ಬ್ರಾಹ್ಮಣರಲ್ಲ ಅಂತೇಳಿ ಗೊತ್ತಾಗ್ತದೆ, ಕ್ಷತ್ರಿಯರು ಅಂತೇಳಿ ಗೊತ್ತಾಗ್ತದೆ. ಇವರನ್ನೆಲ್ಲ ನಾನು ಎಲ್ಲೋ ಕಂಡಿದ್ದೇನೆ ಅಂತೇಳಿ ಯೋಚಿಸ್ತಾನೆ. 3 ಕ್ಷತ್ರಿಯರಾದ್ರೂ ಕೂಡ ತನ್ನ ಮನೆಗೆ ಒಂದು ಬ್ರಾಹ್ಮಣನಂತೆ ಬಂದು ಬೇಡ್ತಾ ಇದ್ದಾರೆ. ಆದುದರಿಂದ ಅವರು ಕ್ಷತ್ರಿಯರಾದ್ರೂ ಅವರ ಅಪೇಕ್ಷೆಯನ್ನು ಸಲ್ಲಿಸ್ಬೇಕು, ಏನ್ ಕೇಳ್ತಾರೆ ಅದನ್ನು ಕೊಡ್ಬೇಕು ಅಂತೇಳಿ ನಿರ್ಧರಿಸಿದ. ತನ್ನ ಮುಂದೆ ಭಿಕ್ಷುಕರಂತೆ ಇಂದಲೇ ನಾನು ಅವರಿಗೆ ಏನೇನೋ ಆದ್ರೂ ಕೂಡ ಕೊಡಲು ಸಿದ್ಧ ಅಂತೇಳಿ, ನನ್ನ ದೇಹವೇ ಬೇಕೆಂದು ಅವರು ಕೇಳಿದ್ರು ಅದನ್ನು ಕೂಡ ಕೊಡ್ಲಿಕ್ಕೆ ನಾನು ಹಿಂಜರಿಯುವುದಿಲ್ಲ ಅಂತೇಳಿ ಬಲಿ ಮಹಾರಾಜನ ವಿಷಯವನ್ನು ಕುರಿತು ಅವನು ಯೋಚಿಸ್ತಾನೆ. ವಿಷ್ಣು ಬ್ರಾಹ್ಮಣನ ವೇಷವನ್ನು ಧರಿಸಿ ಬಲಿ ಮಹಾರಾಜನ ಮುಂದೆ ಭಿಕ್ಷುಕನಂತೆ ಬಂದು ನಿಲ್ತಾನೆ. ಹೀಗೆ ಮಾಡಿ ಬಲಿಯ ಆ ಶ್ರೀಮಂತಿಕೆಯ ರಾಜ್ಯವನ್ನೆಲ್ಲ ಕಿತ್ತುಕೊಳ್ತಾನೆ. ಅವನು ಹೀಗೆ ಮಾಡಿದ್ದು ಇಂದ್ರನಿಗಾಗಿ. ಬಲಿ ಮಹಾರಾಜನಿಂದ ಸೋತ ಇಂದ್ರ ತನ್ನ ರಾಜ್ಯವನ್ನೆಲ್ಲ ಕಳೆದುಕೊಂಡಿದ್ದ. ಹಾಗೆ ಬಲಿ ಮಹಾರಾಜನು ಸೋತ್ರು ಕೂಡ ಏನೇನೇ ಆದ್ರೂ ದಾನವನ್ನು ಕೊಡುವ ಮಹಾಭಕ್ತ. 3 ಲೋಕಗಳಲ್ಲಿ ಕೂಡ ಅವನ ಕೀರ್ತಿ ಹೆಚ್ಚುತ್ತದೆ. ಬ್ರಾಹ್ಮಣನು ಸ್ವತಃ ವಿಷ್ಣುವೇ ಇಂದ್ರನಿಗಾಗಿ ತನ್ನ ಶ್ರೀಮಂತವಾದ ರಾಜ್ಯವನ್ನು ಕಿತ್ತುಕೊಳ್ಳಲು ಅವನು ಬಂದಿದ್ದಾನೆ ಅಂತ ಬಲಿ ಮಹಾರಾಜ ಊಹಿಸ್ತಾನೆ. ಈಗ ಬಲಿಯ ಗುರು ಕೂಡ ಶುಕ್ರಾಚಾರ್ಯ ಅವನಿಗೆ ಈ ವಿಷಯದಲ್ಲೆಲ್ಲ ಮತ್ತೆ ಮತ್ತೆ ಎಚ್ಚರಿಕೆ ಕೂಡ ಕೊಡ್ತಾನೆ. ಆದ್ರೆ ಬ್ರಾಹ್ಮಣನು ಕೇಳುವುದನ್ನು ದಾನ ಮಾಡಲು ಬಲಿಯನ್ನು ಹಿಂದೆ ತೆಗೆಯುವುದಿಲ್ಲ. ಕಡೆಗೆ ಅವನು ಬ್ರಾಹ್ಮಣನಿಗೆ ಎಲ್ಲವನ್ನೂ ಕೊಟ್ಟು ಬಿಡ್ತಾನೆ. ಹಾಗೆ ಇಲ್ಲಿ ಜರಸಂಧ ಈ ನಾಶವಾಗುವ ದೇಹವನ್ನು ತ್ಯಾಗ ಮಾಡಿ ನಾನು ಅಮರವಾದ ಕೀರ್ತಿಯನ್ನು ಪಡೆಯಲು ಸಾಧ್ಯವಾದರೆ ಹಾಗೆ ಮಾಡ್ಬೇಕು ಅಂತೇಳಿ ಸಂಕಲ್ಪ ಕೂಡ ಮಾಡ್ತಾನೆ. ಬ್ರಾಹ್ಮಣನ ಉಪಕಾರಕ್ಕಾಗಿ ಬದುಕದೇ ಇರುವ ಕ್ಷತ್ರಿಯನ ಬಾಳು ನಿಶ್ಚಯವಾಗಿಯೂ ಅದು ಖಂಡನೀಯ ಅಂತೇಳಿ ಅವನು ಯೋಚಿಸ್ತಾನೆ. ವಾಸ್ತವವಾಗಿ ಜರಸಂಧ ಮಹಾರಾಜನು ಬ್ರಾಹ್ಮಣರಿಗೆ ಕೊಡುಗೈಯಿಂದ ಅವನು ದಾನ ಮಾಡ್ತಿದ್ದ. ಇಲ್ಲಿ ಕೃಷ್ಣ, ಭೀಮ, ಅರ್ಜುನರಿಗೆ ಅವನು ಹೀಗೆ ಹೇಳ್ತಾನೆ, ಪ್ರಿಯ ಬ್ರಾಹ್ಮಣರೇ, ನನ್ನಿಂದ ನಿಮ್ಗೆ ಏನ್ ಬೇಕು ಅದನ್ನು ಕೇಳಿ. ನಿಮ್ಗೆ ಹಾಗೆ ಅಪೇಕ್ಷೆ ಇದ್ರೆ ನನ್ನ ತಲೆಯನ್ನು ಕೂಡ ನೀವು ತೆಗೆದುಕೊಳ್ಬಹುದು, ಅದನ್ನ ನಾನು ಕೊಡ್ಲಿಕ್ಕೂ ಕೂಡ ನಾನು ಸಿದ್ಧ ಅಂತ ಹೇಳ್ತಾನೆ. ಅನಂತರ ಕೃಷ್ಣ ಜರಸಂಧನಿಗೆ ಹೇಳಿರ್ತಾನೆ, ಪ್ರಿಯ ಅರಸ, ನಾವು ನಿಜವಾಗಿಯೂ ಕೂಡ ಬ್ರಾಹ್ಮಣರು ಅಲ್ಲ, ದವಸ ಧಾನ್ಯಗಳನ್ನು ಕೇಳಲು ನಾವು ಬಂದಿಲ್ಲ ಎನ್ನುವುದು ನೀನು ಇದನ್ನು ತಿಳಿದುಕೋ. ನಾವೆಲ್ಲ ಕ್ಷತ್ರಿಯರು, ನಿನ್ನೊಡನೆ ದ್ವಂದ್ವ ಕಾಲಕವನ್ನು ಬೇಡುವುದಕ್ಕೆ ಬಂದಿದ್ದೇವೆ. ನೀನು ಈ ಸೂಚನೆಯನ್ನು ಒಪ್ಪುತ್ತಿ ಎಂದು ನಂಬಿದ್ದೇನೆ. ಇವನು ಪಾಂಡುರಾಜನ 2ನೆಯ ಮಗ ಭೀಮಸೇನ, ಮತ್ತೆ ಇವನು ಪಾಂಡುರಾಜನ 3ನೆಯ ಮಗ ಅರ್ಜುನ. ನಾನು ಕೃಷ್ಣ, ನಿನ್ನ ಹಳೆಯ ಶತ್ರು ಅಂತೇಳಿ ಮತ್ತು ಪಾಂಡವರ ನೆಂಟ ಅಂತೇಳಿ ಪರಿಚಯ ಮಾಡಿಕೊಡ್ತಾನೆ. ಕೃಷ್ಣನು ಈ ತಾನು ವೇಷಧಾರಿಗಳು ಅಂತ ತಿಳಿಸಿದಾಗ ಜರಸಂಧ ಗಟ್ಟಿಯಾಗಿ ನಗ್ತಾನೆ. ನಂತರ ಸಿಟ್ಟಿನಿಂದ ಗಂಭೀರವಾದ ದನಿಯಲ್ಲಿ ಹೇಳ್ತಾನೆ, ಮೂರ್ಖರ ಅಂತೇಳಿ ನನ್ನೊಡನೆ ಯುದ್ಧ ಮಾಡಬೇಕೆಂದು ನೀವು ಅಪೇಕ್ಷಿಸಿದ್ರೆ ಕೂಡಲೇ ನಿಮ್ಮ ಕೋರಿಕೆಯನ್ನು ನಾನು ನಡೆಸಿಕೊಡ್ತೇನೆ. ಆದ್ರೆ ಕೃಷ್ಣ, ನೀನು ಹೇಳಿ ಎಂದು ನನಗೆ ಗೊತ್ತು ಅಂತೇಳಿ ಹೇಳ್ತಾನೆ. ಕಾಲಗದಲ್ಲಿ ನನ್ನನ್ನು ಎದುರಿಸಿದಾಗ ಬಹಳ ಗೊಂದಲಕ್ಕೆ ನೀನು ಬೀಳ್ತೀಯ. ಆದುದರಿಂದ ನಾನು ನಿನ್ನೊಡನೆ ಯುದ್ಧ ಮಾಡಲು ಒಪ್ಪುವುದಿಲ್ಲ. ನನಗೆ ಭಯಪಟ್ಟು ನೀನು ನಿನ್ನ ನಗರ ಮಥುರೆಯನ್ನು ಬಿಟ್ಟು ಬಿಟ್ಟೆ. ಈಗ ಸಮುದ್ರದಲ್ಲಿ ಆಶ್ರಯ ಪಡೆದಿದೀಯ. ಆದುದರಿಂದ ನಿನ್ನೊಡನೆ ನಾನು ಯುದ್ಧ ಮಾಡುವುದಿಲ್ಲ. ಅರ್ಜುನನು ನನಗಿಂತ ಚಿಕ್ಕವನು ಮತ್ತು ಹೋರಾಟದಲ್ಲಿ ನನಗೆ ಅವನು ಸಮ ಅಲ್ಲ ಅಂತ ಹೇಳಿ ಅದು ಕೂಡ ನನಗೆ ಗೊತ್ತಿದೆ. ಆದ್ರೆ ಯಾವ ರೀತಿಯಲ್ಲೂ ಸಮಬಲವಲ್ಲದವನನ್ನು ಅವನೊಡನೆ ನಾನು ಹೋರಾಡ್ಲಿಕ್ಕೆ ಒಪ್ಪುವುದಿಲ್ಲ. ಆದ್ರೆ ಭೀಮ ನನಗೆ ಯೋಗ್ಯನಾದ ಎದುರಾಳಿ ಎಂದು ತೋರ್ತದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗೆ ಭೀಮಸೇನಿಗೆ ಒಂದು ಬಹು ಭಾರವಾದ ಮಾತನಾಡಿದ ನಂತರ ಜರಸಂಧ ಭೀಮಸೇನಿಗೆ ಒಂದು ಬಹು ಭಾರವಾದ ಒಂದು ಗದೆಯನ್ನು ಕೊಟ್ಟು ತಾನು ಇನ್ನೊಂದನ್ನು ತೆಗೆದುಕೊಂಡು ಕಾಲಕ್ಕಾಗಿ ಹೋಗ್ತಾರೆ. 3 ನಗರದ ಗೋಡೆಗಳ ಆಚೆಗೆ ಹೋಗ್ತಾರೆ. ಭೀಮಸೇನನು ಜರಾಸಂಧ ಮಹಾರಾಜ ಇಲ್ಲಿ ಇಷ್ಟು ಓದಿದ ಅಂತ ಹೇಳಿದ ಅಲ್ಲ, ನಂತರ ಓದ್ಲಿಲ್ಲ. ಹರೇ ಕೃಷ್ಣ. ನೋಡಿ, ಈಗ 3 ಕೂಡ ನಗರದ ಗೋಡೆಗಳ ಆಚೆಗೆ ಹೋಗ್ತಾರೆ ಕಾಳಗ ಮಾಡ್ಲಿಕ್ಕೆ. ನೋಡೋಣ ಏನಾಗ್ತದೆ ಅಂತೇಳಿ. ನೆಕ್ಸ್ಟ್
ಶ್ರುತಿ ಎಸ್ ಜೆ ಓದಿ. ಹರೇ ಕೃಷ್ಣ ಓದಿ. ಶಾಂತಿ ರೂಪಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭೀಮಸೇನನು ಜರಾಸಂಧ ಮಹಾರಾಜನು ಹೋರಾಡಲು ಜರಾಸಂಧ ಮಹಾರಾಜನು ಹೋರಾಡಲು ತೊಡಗಿದರು. ಸಿಡಿಲಿನಂತೆ ಬಲಶಾಲಿಯಾಗಿದ್ದ ಗದೆಗಳಿಂದ ರಣೋತ್ಸಾಹದಲ್ಲಿ ಅವರು ಒಬ್ಬರನ್ನೊಬ್ಬರು ಬಲವಾಗಿ ಹೊಡೆದರು. ಇಬ್ಬರೂ ಗದಾಯುದ್ಧ ನಿಪುಣರು. ಒಬ್ಬರ ಮೇಲೊಬ್ಬರು ಆಕ್ರಮಣ ಮಾಡುವ ವಿಧಾನಗಳು ಎಷ್ಟು ಸುಂದರವಾಗಿದ್ದುವೆಂದರೆ ಅವರು ರಂಗಭೂಮಿಯ ಮೇಲೆ ನರ್ತನ ಮಾಡುವ ಇಬ್ಬರು ನಟರಂತೆ ಕಾಣುತ್ತಿದ್ದರು. ಜರಾಸಂಧ ಮತ್ತು ಭೀಮಸೇನರ ಗದೆಗಳು ಗಟ್ಟಿಯಾಗಿ ಶಬ್ದ ಮಾಡುತ್ತಾ ತಗುಲಿದಾಗ ಹೋರಾಡುತ್ತಿರುವ ಎರಡು ಆನೆಗಳ ದೊಡ್ಡ ದಂತಗಳ ಹೊಡೆತದಂತೆ ಅಥವಾ ಪ್ರಕಾಶಮಾನವಾದ ವಿದ್ಯುತ್ ಶಕ್ತಿಯ ಮಾರುತದಲ್ಲಿ ಹೊಡೆಯುವ ಸಿಡಿಲಿನಂತೆ ಕೇಳಿಸುತ್ತಿತ್ತು. ಕಬ್ಬಿನ ಗದ್ದೆಯಲ್ಲಿ ಎರಡು ಆನೆಗಳು ಕಾದಾಡುವಾಗ ಪ್ರತಿಯೊಂದು ಕಬ್ಬನ್ನು ನೆಲದಿಂದ ಕಿತ್ತು ಅದನ್ನು ಬಿಗಿಯಾಗಿ ಸೊಂಡಿಲಿನಲ್ಲಿ ಹಿಡಿದು ಇನ್ನೊಂದಕ್ಕೆ ಹೊಡೆಯುತ್ತದೆ. ಒಂದು ಆನೆಯು ಇನ್ನೊಂದರ ಗ್ರೀವಾಸ್ಥಿ, ಎದೆ, ತೊಡೆಗಳು, ಸೊಂಟ ಮತ್ತು ಕಾಲುಗಳಿಗೆ ಹೊಡೆಯುತ್ತದೆ. ಹೀಗೆ ಕಬ್ಬಿನ ಜಲ್ಲೆಗಳು ಮುರಿಯುತ್ತವೆ. ಇದೇ ರೀತಿಯಲ್ಲಿ ಜರಾಸಂಧ ಮತ್ತು ಭೀಮಸೇನರು ಬಳಸಿದ ಎಲ್ಲ ಗದೆಗಳು ಮುರಿದು ಬಲವಾದ ಮುಷ್ಟಿ ಕಾಳಗಕ್ಕೆ ಸಿದ್ಧರಾದರು. ಜರಾಸಂಧ ಮತ್ತು ಭೀಮಸೇನ ಇಬ್ಬರಿಗೂ ರೋಷವು ಉಕ್ಕುತ್ತಿತ್ತು. ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸಿ ಹೊಡೆಯಲು ಪ್ರಾರಂಭಿಸಿದರು. ಅವರ ಮುಷ್ಟಿಗಳು ಪರಸ್ಪರ ತಾಗಿದಾಗ ಕಬ್ಬಿಣದ ಸಲಾಕೆಗಳು ಪರಸ್ಪರ ಹೊಡೆದಂತೆ ಅಥವಾ ಸಿಡಿಲಿನಂತೆ ಶಬ್ದವಾಗುತ್ತಿತ್ತು. ಹೋರಾಡುತ್ತಿರುವ ಎರಡು ಆನೆಗಳಂತೆ ಕಂಡರು. ಇಬ್ಬರು ಕಾಳಗದಲ್ಲಿ ನಿಪುಣರು, ಇಬ್ಬರೂ ಸಬಲರು ಮತ್ತು ಅವರ ಕಾದಾಟದ ತಂತ್ರಗಳು ಒಂದೇ ರೀತಿ ಇದ್ದವು. ಆದುದರಿಂದ ಯಾರೊಬ್ಬರು ಇನ್ನೊಬ್ಬರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಸ್ವಲ್ಪವೂ ಬಿಡದೆ ಒಬ್ಬರನ್ನೊಬ್ಬರು ಹೊಡೆದರೂ ಜರಾಸಂಧ ಮತ್ತು ಭೀಮಸೇನ ಇಬ್ಬರಿಗೂ ಆಯಾಸವಾಗಲಿಲ್ಲ, ಸೋಲಾಗಲಿಲ್ಲ. ಪ್ರತಿದಿನದ ಯುದ್ಧ ಮುಗಿದ ನಂತರ ಇಬ್ಬರೂ ಸ್ನೇಹಿತರಂತೆ ಜನರ ಅರಮನೆಯಲ್ಲಿ ಇರುತ್ತಿದ್ದರು. ಮರುದಿನ ಮತ್ತೆ ಕಾಳಗ ಮಾಡುತ್ತಿದ್ದರು. ಹೀಗೆ ಹೋರಾಟದಲ್ಲಿ 27 ದಿನಗಳು ಕಳೆದವು. ಸಾಕ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಓದಿ. 28ನೇ ದಿನ. ಒಂದೇ ಸೆಕೆಂಡ್ ಮಾತಾಜಿ. 28ನೇ ಅಲ್ಲಿಂದ ಓದಿ. 28ನೇ ದಿನ ಭೀಮಸೇನನು ಕೃಷ್ಣನಿಗೆ ಹೀಗೆ ಹೇಳಿದನು: ಪ್ರಿಯ ಕೃಷ್ಣ, ನಾನು ಜರಾಸಂಧನನ್ನು ಸೋಲಿಸಲಾರೆ ಎಂದು ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು. ಆದರೆ ಕೃಷ್ಣನಿಗೆ ಜರಾಸಂಧನ ಜನನದ ರಹಸ್ಯವು ತಿಳಿದಿತ್ತು. ಜರಾಸಂಧನು ಇಬ್ಬರು ಬೇರೆ ಬೇರೆ ತಾಯಿಯಂದಿರ 2 ಬೇರೆ ಬೇರೆ ಭಾಗಗಳಾಗಿ ಹುಟ್ಟಿದನು. ಮಗುವು ನಿಷ್ಪ್ರಯೋಜಕ ಎಂದು ತಂದೆಯು ಕಂಡಾಗ ಅವನು 2 ಭಾಗಗಳನ್ನು ಕಾಡಿನಲ್ಲಿ ಎಸೆದನು. ಅವು ಜರ ಎನ್ನುವ ದುಷ್ಟ ಮಾಟಗಾತಿಯ ಕೈಗೆ ಸಿಕ್ಕಿದವು. ಅವಳು ಮಗುವಿನ 2 ಭಾಗಗಳನ್ನು ತಲೆಯಿಂದ ಕಾಲಿನವರೆಗೆ ಜೋಡಿಸಲು ಸಮರ್ಥಳಾದಳು. ಇದನ್ನು ತಿಳಿದ ಕೃಷ್ಣನಿಗೆ ಅವನನ್ನು ಕೊಲ್ಲುವುದು ಹೇಗೆ ಎನ್ನುವುದು ತಿಳಿದಿತ್ತು. ಅವನ ದೇಹದ 2 ಭಾಗಗಳನ್ನು ಸೇರಿಸಿದ್ದರಿಂದ ಜರಾಸಂಧನಿಗೆ ಮತ್ತೆ ಪ್ರಾಣ ಬಂದಿತು. ಈ 2 ಭಾಗಗಳನ್ನು ಬೇರೆ ಬೇರೆ ಮಾಡಿ ಅವನನ್ನು ಕೊಲ್ಲಬಹುದು ಎಂದು ಕೃಷ್ಣನು ಭೀಮಸೇನನಿಗೆ ಸೂಚನೆ ಕೊಟ್ಟನು. ಹೀಗೆ ಕೃಷ್ಣನು ತನ್ನ ದೇಹಶಕ್ತಿಯನ್ನು ಭೀಮಸೇನನಿಗೆ ಬದಲಾಯಿಸಿ ಜರಾಸಂಧನನ್ನು ಕೊಲ್ಲುವ ಉಪಾಯವನ್ನು ಹೇಳಿಕೊಟ್ಟನು. ಅವನು ಮರದಿಂದ ಒಂದು ಸಣ್ಣ ಕುಡಿಯನ್ನು ತೆಗೆದುಕೊಂಡು ಅದನ್ನು 2 ಸೀಳಿದನು. ಹೀಗೆ ಅವನು ಜರಾಸಂಧನನ್ನು ಕೊಲ್ಲುವುದು ಹೇಗೆ ಎನ್ನುವುದನ್ನು ಸೂಚಿಸಿದನು. ದೇವೋತ್ತಮ ಪರಮಪುರುಷನಾದ ಪ್ರಭು ಕೃಷ್ಣನು ಸರ್ವಶಕ್ತ. ಆತನು ಯಾರನ್ನಾದರೂ ಕೊಲ್ಲಲು ಸಂಕಲ್ಪಿಸಿದರೆ ಅಂತಹವರನ್ನು ಯಾರೂ ಉಳಿಸಲಾರರು. ಹಾಗೆಯೇ ಯಾರನ್ನಾದರೂ ರಕ್ಷಿಸಲು ಬಯಸಿದರೆ ಯಾರೂ ಅವನನ್ನು ಕೊಲ್ಲಲಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಕೃಷ್ಣನ ಸೂಚನೆಯನ್ನು ಅರ್ಥ ಮಾಡಿಕೊಂಡು ಭೀಮಸೇನನು ಕೂಡಲೇ ಜರಾಸಂಧನ ಕಾಲುಗಳನ್ನು ಹಿಡಿದುಕೊಂಡು ಅವನು ನೆಲಕ್ಕೆ ಬೀಳಿಸಿದನು. ಜರಾಸಂಧನು ಕೆಳಗೆ ಬಿದ್ದಾಗ ಭೀಮಸೇನವನು ಒಂದು ಕಾಲನ್ನು ನೆಲಕ್ಕೆ ಒತ್ತಿ ಹಿಡಿದು ತನ್ನ 2 ಕೈಗಳಿಂದ ಅವನ ತಲೆಯವರೆಗೂ ಅವನ ದೇಹವನ್ನು 2 ಸೀಳಿದನು. ಆನೆಯ ಮರದ ಕೊಂಬೆಗಳನ್ನು 2 ಸೀಳುವಂತೆ ಭೀಮಸೇನನು ಜರಾಸಂಧನ ದೇಹವನ್ನು ಸೀಳಿದನು. ಬಳಿ ಇದ್ದ ಪ್ರೇಕ್ಷಕರು ಜರಾಸಂಧನ ದೇಹವು 2
ಪ್ರೇಕ್ಷಕರು ಜರಾಸನ ದೇಹವು ಎರಡಾಗಿತ್ತು. ಪ್ರತಿಭಾಗಕ್ಕೆ ಒಂದು ಕಾಲು, ಒಂದು ತೊಡೆ, ಒಂದು ವೃಷಣ, ಗ್ರೀವಾಸ್ತಿ, ಅರ್ಧ ಎದೆ, ಅರ್ಧ ಬೆನ್ನು, ಮೂಳೆ, ಒಂದು ವಾಸ್ತ, ಒಂದು ಕೈ, ಒಂದು ಕಣ್ಣು, ಒಂದು ಕಿವಿ ಮತ್ತು ಅರ್ಧ ಮುಖ ಇದ್ದವು ಎನ್ನುವುದನ್ನು ಕಂಡರು. ಜರಾಸಂಧನು ಸಾವಿನ ಸುದ್ದಿಯನ್ನು ಪ್ರಕಟಿಸುತ್ತಲೇ ಮಗಧದ ಪುರಜನರಲ್ಲೂ ಅಯ್ಯೋ ಅಯ್ಯೋ ಎಂದು ಅಳಲಾರಂಭಿಸಿದರು. ಕೃಷ್ಣ ಮತ್ತು ಅರ್ಜುನರು ಭೀಮಸೇನ ಅಭಿನಂದಿಸುತ್ತಾ ಅವನನ್ನು ಅಲಂಕಿಸಿದರು. ಜರಾಸಂಧನನ್ನು ಕೊಂದಿದ್ದರೂ ಶಾಂತಿಯನ್ನು ಕೆಡಿಸುವ ರಾಕ್ಷಸರು ಕೊಲ್ಲುವುದು ಕೃಷ್ಣನ ಮಹತ್ ಕಾರ್ಯ. ಜರಾಸಂಧನ ಮಗನ ಹೆಸರು ಸಹದೇವ. ಕೃಷ್ಣ ಅವನನ್ನು ಕರೆದು ವಿದ್ಯುಕ್ತ ರೀತಿಯಲ್ಲಿ ತಂದೆಯ ಸಿಂಹಾಸನ ಏರಿ ರಾಜ್ಯವನ್ನು ಶಾಂತಿಯಿಂದ ಆಳುವಂತೆ ಹೇಳಿದನು. ಕೃಷ್ಣನು ಬ್ರಹ್ಮಾಂಡದ ಪ್ರಭು. ಎಲ್ಲರೂ ಶಾಂತಿಯಿಂದಿದ್ದು ಕೃಷ್ಣ ಪ್ರಜ್ಞೆಯನ್ನು ಆಚರಿಸಬೇಕೆಂದು ಅವನು ಅಪೇಕ್ಷೆ. ಸಹದೇವನನ್ನು ಸಿಂಹಾಸನದಲ್ಲಿ ಕೂಡಿಸಿದ ನಂತರ ಜರಾಸಂಧನ ಅನಗತ್ಯವಾಗಿ ಸೆರೆಯಲ್ಲಿಟ್ಟಿದ್ದ ರಾಜಕುಮಾರನನ್ನು ಕೃಷ್ಣನು ಬಿಡುಗಡೆ ಮಾಡಿದನು. ಜರಾಸಂಧ ಮಹಾರಾಜನಿಗೆ ಮುಕ್ತಿ ಎನ್ನುವ 71ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕ್ಷಮತಾಗಿ ಈಗ ಧನ್ಯವಾದಗಳು. ಹರೇ ಕೃಷ್ಣ. ಭೀಮಸೇನ ಅಲ್ಲಿ ಜರಾಸಂಧ ಮಹಾರಾಜನನ್ನು ಹೋರಾಡ್ಲಿಕ್ಕೆ ಇಬ್ಬರು ಈಗ ರೆಡಿ ಆಗ್ತಾರೆ. ಸಿಡಿಲಿನಂತೆ ಬಲಶಾಲಿಯಾಗಿದ್ದ ಆ ಗದೆಗಳಿಂದ ಅವರಿಬ್ಬರು ಒಬ್ಬರನ್ನೊಬ್ಬರು ಬಲವಾಗಿ ಹೊಡಿತಾರೆ. ಇಬ್ಬರು ಕೂಡ ಗದಾ ಯುದ್ಧದಲ್ಲಿ ನಿಪುಣರು. ಜರಾಸಂಧ ಕೂಡ ಹಾಗೆ ಭೀಮಸೇನ ಕೂಡ ಒಬ್ಬರ ಮೇಲೆ ಇನ್ನೊಬ್ಬರು ಆಕ್ರಮಣ ಮಾಡ್ತಾ, ಅದು ಎಷ್ಟು ಸುಂದರವಾಗಿತ್ತದಂದ್ರೆ ಆ ರಂಗಭೂಮಿಯ ಮೇಲೆ ನರ್ತನ ಮಾಡುವಂತೆ ಕಾಣ್ತಿತ್ತಂತೆ. ಜರಾಸಂಧ ಭೀಮಸೇನನ ಗದೆಗಳು ಅದು ಗಟ್ಟಿಯಾಗಿ ಶಬ್ದ ಮಾಡ್ತಿತ್ತು. ಅಂದ್ರೆ ಒಂದು ಗದೆಗಳು ಇನ್ನೊಂದು ಗದೆಗೆ ತಾಗುವಾಗ ಶಬ್ದ ಹಾಗೆ ಕಾಣ್ತಿತ್ತು. ಎರಡು ಆನೆಗಳ ದೊಡ್ಡ ದಂತಗಳ ಒಡೆತದಂತೆ ಅದು ಪ್ರಕಾಶಮಾನವಾದ ವಿದ್ಯುತ್ ಶಕ್ತಿಯ ಮಾರುತದಲ್ಲಿ ಹೊಡೆಯುವಂತಹ ಒಂದು ಸಿಡಿಲಿನಂತೆ ಕೇಳ್ತಾ ಇತ್ತು. ಹಾಗೆ ಕಬ್ಬಿನ ಗದ್ದೆಯಲ್ಲಿ ಎರಡು ಆನೆಗಳು ಕಾದಾಡುವಾಗ ಅದು ಪ್ರತಿಯೊಂದು ಕಬ್ಬನ್ನು ನೆಲದಿಂದ ಕಿತ್ತು ಅದನ್ನು ಬಿಗಿಯಾಗಿ ಸೊಂಡಿಲಿನಲ್ಲಿ ಹಿಡಿದು ಇನ್ನೊಂದಕ್ಕೆ ಹೊಡಿತದೆ. ಅದೇ ರೀತಿ ಒಂದು ಆನೆಯು ಇನ್ನೊಂದರ ಗ್ರೀವಾಸ್ತೆ, ಎದೆ, ತೊಡೆ, ಸೊಂಟ, ಕಾಲುಗಳಿಗೆ ಇವುಗಳಿಗೆ ಹೊಡೆಯುತ್ತವೆ. ಹೀಗೆ ಕಬ್ಬಿನ ಜಲ್ಲೆಗಳು ಅಲ್ಲಿ ಮುರಿಯುತ್ತದೆ. ಇದೇ ರೀತಿ ಇಲ್ಲಿ ಜರಾಸಂಧ ಮತ್ತೆ ಭೀಮಸೇನರು ಅವರು ಬಳಸಿದ ಎಲ್ಲಾ ಗದ್ದೆಗಳು ಮುರಿದು ಹೋಗ್ತದೆ. ಬಲವಾದ ಮುಷ್ಟಿ ಕಾಳಗಕ್ಕೆ ಸಿದ್ಧರಾಗ್ತಾರೆ. ಈಗ ಜರಾಸಂಧ ಮತ್ತೆ ಭೀಮಸೇನ ಇಬ್ಬರಿಗೆ ಕೂಡ ರೋಷ ಉಕ್ಕಿ ಬರ್ತಾ ಉಂಟು. ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಅಪ್ಪಳಿಸಿ ಹೊಡಿತಾರೆ. ಮುಷ್ಟಿಗಳು ಪರಸ್ಪರ ತಾಗಿದಾಗ ಆ ಕಬ್ಬಿಣದ ಸಲಾಕಿಗಳು ಅದು ಪರಸ್ಪರ ಹೊಡೆದಂತೆ ಇಬ್ಬರು ಕೂಡ ಅಲ್ಲಿ ಸಿಡಿಲಿನಂತೆ ಅಲ್ಲಿ ಶಬ್ದ ಆಗ್ತದೆ. ಆ ಕಬ್ಬಿಣ ತಾಗಿದಾಗ ಹೇಗೆ ಶಬ್ದ ಆಗ್ತದೆ ಅದೇ ರೀತಿ ಶಬ್ದ ಆಗ್ತದೆ. ಹೀಗೆ ಎರಡೂ ಅವರು ಆನೆಗಳಂತೆ ಕಾಣ್ತಾರೆ. ಇಬ್ಬರು ಕೂಡ ಕಾಳಗದಲ್ಲಿ ನಿಪುಣರೇ, ಒಂದೇ ತರದವರು. ಹಾಗೆ ಅವರ ಕಾದಾಟದ ತಂತ್ರಗಳು ಕೂಡ ಒಂದೇ ರೀತಿ ಇದ್ದವು. ಆದುದರಿಂದ ಯಾರೊಬ್ಬರನ್ನು ಸೋಲಿಸ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇಲ್ಲಿ ಸ್ವಲ್ಪವೂ ಬಿಡದೆ ಒಬ್ಬರನ್ನೊಬ್ಬರು ಹೊಡಿತಾರೆ. ಜರಾಸಂಧ ಭೀಮಸೇನ ಇಬ್ಬರಿಗೂ ಆಯಾಸವಾಗುವುದೇ ಇಲ್ಲ, ಸೋಲಾಗ್ಲಿಲ್ಲ. ಪ್ರತಿದಿನ ಯುದ್ಧ ಮುಗಿದ ನಂತರ ಇಬ್ಬರು ಕೂಡ ಸ್ನೇಹಿತರಂತೆ ಜರಾಸಂಧನ ಅರಮನೆಯಲ್ಲಿ ಇರ್ತಿದ್ರು. ಮರುದಿನ ಪುನಃ ಎದ್ದು ಹಾಗೆ ಕಾಳಗ ಮಾಡ್ತಿದ್ರು. ಹೀಗೆ ಹೋರಾಟದಲ್ಲಿ ಒಟ್ಟಿಗೆ 27 ದಿನ ಹೋಗ್ತದೆ. 28ನೆಯ ದಿನ ಭೀಮಸೇನ ಕೃಷ್ಣನಿಗೆ ಹೀಗೆ ಹೇಳಿದನು, ಕೃಷ್ಣ, ಜರಾಸಂಧನನ್ನು ನಾನು ಸೋಲಿಸಲಾರೆ ಅಂತ ಬಿಚ್ಚು ಮನಸ್ಸಿನಿಂದ ಒಪ್ಪಿಕೊಳ್ಬೇಕು. ಆದ್ರೆ ಕೃಷ್ಣನಿಗೆ ಜರಾಸಂಧನ ಆ ಜನನದ ರಹಸ್ಯ ತಿಳಿದಿತ್ತು. ಜರಾಸಂಧನು ಇಬ್ಬರು ಬೇರೆ ಬೇರೆ ತಾಯಿಯರಿಂದ 2 ಬೇರೆ ಬೇರೆ ಭಾಗಗಳಾಗಿ ಹುಟ್ಟಿದವ. ಈಗ ಮಗು ನಿಷ್ಪ್ರಯೋಜಕ ಎಂದು ತಂದೆಯು ಕಂಡಾಗ ಅವನು 2 ಭಾಗಗಳನ್ನು ಕಾಡಿನಲ್ಲಿ ಎಸೆಯುತ್ತಾನೆ. ಆಗ ಈ ಜರ ಎನ್ನುವ ದುಷ್ಟ ಮಾಟಗಾತಿಯ ಕೈಗೆ ಸಿಗ್ತಾನೆ. ಅವಳು ಮಗುವಿನ 2 ಭಾಗಗಳನ್ನು ತಲೆಯಿಂದ ಕಾಲಿನವರೆಗೆ ಜೋಡಿಸಲು ಸಮರ್ಥರಾಗ್ತಾಳೆ. ಇದನ್ನು ತಿಳಿದ ಕೃಷ್ಣನಿಗೆ ಅವನನ್ನು ಕೊಲ್ಲುವುದು ಹೇಗೆ ಎನ್ನುವುದು ಕೃಷ್ಣನಿಗೆ ಗೊತ್ತು. ಅವನ ದೇಹದ 2 ಭಾಗಗಳನ್ನು ಸೇರಿಸಿದ್ರಿಂದ ಜರಾಸಂಧನಿಗೆ ಮತ್ತೆ ಪ್ರಾಣ ಆಗಿತ್ತು. ಆದ್ರೆ ಈ 2 ಭಾಗಗಳನ್ನು
ಬೇರೆ ಬೇರೆ ಮಾಡಿ ಅವನನ್ನು ಕೊಲ್ಲಬಹುದು ಅಂತ ಕೃಷ್ಣ ಭೀಮಸೇನನಿಗೆ ಸೂಚನೆ ಕೊಡ್ತಾನೆ. ಹೀಗೆ ಕೃಷ್ಣ ತನ್ನ ದೇಹ ಶಕ್ತಿಯನ್ನು ಭೀಮಸೇನನಿಗೆ ಬದಲಾಯಿಸಿ ಜರಸಂಧನನ್ನು ಕೊಲ್ಲುವ ಉಪಾಯವನ್ನು ಹೇಳ್ತಾನೆ. ಈಗ ಮರದಿಂದ ಒಂದು ಸಣ್ಣ ಕುಡಿಯನ್ನು ತೆಗೆದುಕೊಂಡು ಅವನು ಎರಡಾಗಿ ಸೀಳ್ತಾನೆ. ಹೀಗೆ ಅವನು ಜರಸಂಧನನ್ನು ಕೊಲ್ಲುವುದು ಹೇಗೆ ಎನ್ನುವುದನ್ನು ಸೂಚಿಸಿದ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಸರ್ವಶಕ್ತ. ಅವನು ಯಾರನ್ನು ಬೇಕಾದ್ರೂ ಕೊಲ್ಲಲು ಸಂಕಲ್ಪ ಮಾಡಿದ್ರೆ ಸಾಕು, ಅಂತವರನ್ನು ಅವನು ಉಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಯಾರನ್ನಾದ್ರೂ ರಕ್ಷಿಸಲು ಬಯಸಿದ್ರೆ ಅವನನ್ನು ಯಾರು ಕೂಡ ಕೊಳ್ಳಲಿಕ್ಕೆ ಆಗುವುದಿಲ್ಲ. ಈಗ ಕೃಷ್ಣನ ಸೂಚನೆಯನ್ನು ಅರ್ಥ ಮಾಡಿಕೊಂಡ ಭೀಮಸೇನ ಅವನು ಕೂಡ್ಲೆ ಜರಸಂಧನ ಕಾಲುಗಳನ್ನು ಹಿಡಿದುಕೊಂಡು ಅವನನ್ನು ನೆಲಕ್ಕೆ ಬೀಳಿಸಿದ. ಕೆಳಕ್ಕೆ ಬಿದ್ದಾಗ ಜರಸಂಧ ಕೆಳಕ್ಕೆ ಬೀಳುತ್ತಾನೆ. ಆಗ ಭೀಮಸೇನ ಅವನ ಒಂದು ಕಾಲನ್ನು ನೆಲಕ್ಕೆ ಒತ್ತಿ ಹಿಡಿದು ತನ್ನ ಎರಡು ಕೈಗಳಿಂದ ಅವನ ಇನ್ನೊಂದು ಕಾಲನ್ನು ಹಿಡಿದುಕೊಳ್ತಾನೆ. ಹೀಗೆ ಜರಸಂಧನನ್ನು ಹಿಡಿದು ಸೊಂಟದಿಂದ ತಲೆಯವರೆಗೆ ದೇಹವನ್ನು ಎರಡು ಹೋಲ್ ಮಾಡ್ತಾನೆ. ಆನೆಯು ಮರದ ಕೊಂಬೆಗಳನ್ನು ಎರಡಾಗಿ ಸೀಳಿದಂತೆ ಭೀಮಸೇನನು ಈಗ ಜರಸಂಧನ ಆ ದೇಹವನ್ನು ಎರಡಾಗಿ ಸೀಳ್ತಾನೆ. ಅಲ್ಲಿ ನೋಡ್ತಾ ಇದ್ದ ಪ್ರೇಕ್ಷಕರು ಜರಸಂಧನ ದೇಹ ಎರಡಾಗಿದ್ದು ನೋಡ್ತಾರೆ. ಪ್ರತಿ ಭಾಗಕ್ಕೂ ಒಂದು ಕಾಲು, ಒಂದು ತೊಡೆ, ಹೀಗೆ ಕೈ, ವೃಷಣ, ಹಾಗೆ ಆ ಎದೆ, ಬೆನ್ನು ಮೂಳೆ ಇಂಥದ್ದೆಲ್ಲ ಪ್ರತಿಯೊಂದು ಭಾಗದಲ್ಲಿ ಕೂಡ ಇತ್ತು. ಕಿವಿ, ಮೂಗು, ಕಿವಿ, ಕಣ್ಣು, ಹೀಗೆ ಅರ್ಧ ಮುಖ ಇದ್ದವು. ಜರಸಂಧನ ಈ ಸಾವಿನ ಸುದ್ದಿಯನ್ನು ಪ್ರಕಟಿಸುತ್ತಲೇ ಮಗಧದ ಪುರ ಜನರೆಲ್ಲ ಅಯ್ಯೋ ಅಯ್ಯೋ ಅಂತ ಹೇಳಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೃಷ್ಣ ಮತ್ತೆ ಅರ್ಜುನರು ಭೀಮಸೇನನನ್ನು ಅಭಿನಂದಿಸ್ತಾರೆ, ಅವನನ್ನು ಅಲಂಗಿಸ್ತಾರೆ. ಜರಸಂಧನನ್ನು ಕೊಂದಿದ್ರು ಕೃಷ್ಣನೇ ಆಗಿ ಇಬ್ಬರು ಕೂಡ ಪಾಂಡವ ಸಹೋದರರಾಗ್ಲಿ ಸಿಂಹಾಸನದ ತಮ್ಮದೆಂದು ಹೇಳಲಿಲ್ಲ. ಜರಸಂಧನನ್ನು ಕೊಲ್ಲುವುದರಲ್ಲಿ ಅವರ ಉದ್ದೇಶ ಏನು? ಜಗತ್ತಿಗೆ ಶಾಂತಿ, ಅದರಿಂದ ಭಂಗ ಬರುವ ಬಾರದೇ ಇರಲಿ ಎನ್ನುವುದೇ ಒಂದು ಅವರದು ಉದ್ದೇಶ. ಜಗತ್ತಿನಲ್ಲಿ ರಾಕ್ಷಸರು ಯಾವಾಗಲೂ ಗಲಭೆಗಳನ್ನು ಮಾಡ್ತಾ ಇರ್ತಾರೆ. ಈ ದೇವತೆಯು ಶಾಂತಿಯನ್ನು ಕಾಪಾಡಿಕೊಂಡು ಬರ್ತಾ ಇರ್ತಾರೆ. ಧರ್ಮಾತ್ಮರಿಗೆ ರಕ್ಷಣೆಯನ್ನು ನೀಡುವುದು, ಶಾಂತಿಯನ್ನು ಕೆಡಿಸುವ ರಾಕ್ಷಸರನ್ನು ಕೊಲ್ಲುವುದೇ ಕೃಷ್ಣನ ಮಹತ್ ಕಾರ್ಯ. ಇಲ್ಲಿ ಹೀಗೆ ಜರಸಂಧನ ಮಗ ಸಹದೇವ ಅಂತೇಳಿ ಕೃಷ್ಣನು ಅವನನ್ನು ಕರೀತಾನೆ. ಅವನಿಗೆ ತಂದೆಯ ಆ ಸಿಂಹಾಸನವನ್ನು ಏರಿ ರಾಜ್ಯವನ್ನು ಶಾಂತಿಯಿಂದ ಆಳುವಂತೆ ಹೇಳ್ತಾನೆ. ಕೃಷ್ಣನು ಇಡೀ ಬ್ರಹ್ಮಾಂಡದ ಪ್ರಭು, ಎಲ್ಲರೂ ಶಾಂತಿಯಿಂದ ಇದ್ದು ಕೃಷ್ಣ ಪ್ರಜ್ಞೆಯನ್ನು ಆಚರಿಸಬೇಕೆಂದು ಅವನ ಅಪೇಕ್ಷೆ. ಈಗ ಸಹದೇವನನ್ನು ಕೂಡ ಸಿಂಹಾಸನದಲ್ಲಿ ಕೂಡಿಸಿದ ನಂತರ ಜರಸಂಧನು ಅನಗತ್ಯವಾಗಿ ಸೆರೆಯಲ್ಲಿ ಇಟ್ಟಿದ್ದ ಆ ರಾಜಕುಮಾರರನ್ನು ಕೃಷ್ಣನು ಬಿಡುಗಡೆ ಮಾಡ್ತಾನೆ. ಇಲ್ಲಿಗೆ ಜರಾಸಂಧ ಮಹಾರಾಜನಿಗೆ ಮುಕ್ತಿ ಎನ್ನುವ 71ನೇ ಅಧ್ಯಾಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರುತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ, ಒಂದೇ ನಿಮಿಷ. ಓಕೆ. 72ನೇ ಅಧ್ಯಾಯ. ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ. 72ನೇ ಅಧ್ಯಾಯ. ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ. ಜರಾಸಂಧನ ಸಾವಿನ ನಂತರ ಕೃಷ್ಣನು ಬಿಡುಗಡೆ ಮಾಡಿದ ರಾಜರು ಜಗತ್ತಿನ ಬೇರೆ ಬೇರೆ ಭಾಗಗಳ ರಾಜರಾಗಿದ್ದರು. ಜರಾಸಂಧನ ಸೈನಿಕ ಬಲವು ಎಷ್ಟಿತ್ತೆಂದರೆ ಅವನು ಈ 20,800 ಮಂದಿ ರಾಜರನ್ನು ಸೋಲಿಸಿದ್ದನು. ಒಂದು ಪರ್ವತದ ಗುಹೆಯನ್ನು ಕೋಟೆಯಂತೆ ವಿಶೇಷವಾಗಿ ರಚಿಸಿ ಅವರೆಲ್ಲರನ್ನೂ ಅಲ್ಲಿ ಬಂಧನದಲ್ಲಿಟ್ಟಿದ್ದನು. ಬಹುಕಾಲ ಅವರು ಆ ಸ್ಥಿತಿಯಲ್ಲಿರಬೇಕಾಯಿತು. ಕೃಷ್ಣನ ಕೃಪೆಯಿಂದ ಅವರಿಗೆ ಬಿಡುಗಡೆಯಾದಾಗ ಅವರಿಗೆ ತಕ್ಕಷ್ಟು ಬಟ್ಟೆ ಇರಲಿಲ್ಲ ಮತ್ತು ದೇಹಕ್ಕೆ ಸಾಕಷ್ಟು ಲಕ್ಷ್ಯವಿಲ್ಲದೆ ಅವರ ಮುಖಗಳೆಲ್ಲ ಬತ್ತಿ ಹೋಗಿದ್ದವು. ಹಸಿವಿನಿಂದ ಅವರು ಬಹು ನಿಶಕ್ತರಾಗಿದ್ದರು. ಅವರ ಮುಖಗಳು ಎಲ್ಲಾ ಸೌಂದರ್ಯವನ್ನೂ ಕಾಂತಿಯನ್ನೂ ಕಳೆದುಕೊಂಡಿದ್ದವು. ದೀರ್ಘಕಾಲದ ಸೆರೆಮನೆ ವಾಸದಿಂದಾಗಿ ಅವರ ದೇಹಗಳ ಪ್ರತಿಯೊಂದು ಭಾಗವು ಸಡಿಲವಾಗಿ ರೋಗಿಷ್ಠವಾಗಿತ್ತು. ಆದರೆ ಅವರು ಈ ಶೋಚನೀಯ ಸ್ಥಿತಿಯಲ್ಲಿ ಕೃಷ್ಣನನ್ನು ಕುರಿತು ಯೋಚನೆ ಮಾಡಲು ಅವಕಾಶವಿದ್ದುದರಿಂದ ಅವರಿಗೆ ಈಗ ಅವನೇ ದೇವೋತ್ತಮ ಪರಮಪುರುಷ ವಿಷ್ಣು ಎಂದು ಅರ್ಥವಾಯಿತು. ಕೃಷ್ಣನ ದಿವ್ಯ ದೇಹದ ಬಣ್ಣವು ಹೊಸದಾಗಿ ಆಕಾಶದಲ್ಲಿ ಕಾಣಿಸಿಕೊಂಡ ಮೋಡದಂತೆ
ಮೋಡದ ಬಣ್ಣದಂತೆ ಇರುವುದನ್ನು ಕಂಡರು. ಹಳದಿ ಬಣ್ಣದ ರೇಷ್ಮೆ ವಸ್ತ್ರಗಳನ್ನುಟ್ಟು ವಿಷ್ಣುವಿನಂತೆ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧರಿಸಿದ 4 ಕೈಗಳೊಡನೆ ಅವನು ಕಾಣಿಸಿಕೊಂಡನು. ಅವನ ಎದೆಯ ಮೇಲೆ ಶ್ರೀವತ್ಸದ ಗುರುತಿತ್ತು. ಅವನ ಎದೆಯ ಚೂಚುಕಗಳು ಕಮಲದ ಹೂವಿನಂತೆ ಕಾಣುತ್ತಿತ್ತು. ಅವನ ನಗುಮುಖವು ಶಾಶ್ವತ ಶಾಂತಿ ಸಮೃದ್ಧಿಗಳ ಸಂಕೇತವಾಗಿತ್ತು. ಅವನ ಕಣ್ಣುಗಳು ಕಮಲದ ದಳದಂತೆ ಅರಳಿವೆ. ಅವನ ಕರ್ಣಾಭರಣವು ತುಂಬಾ ಸೊಗಸಾಗಿತ್ತು ಮತ್ತು ಅವನ ಕಿರೀಟವು ಬಹು ಬೆಲೆಬಾಳುವ ಆಭರಣಗಳಿಂದ ಅಲಂಕೃತವಾಗಿತ್ತು. ಅವನ ಮೈ ಮೇಲೆ ಸುಂದರವಾಗಿದ್ದ ಮುತ್ತಿನ ಹಾರವು, ಬಳೆಗಳು, ಕಡಗಗಳು ಅಲೌಕಿಕ ಸೌಂದರ್ಯದಿಂದ ಹೊಳೆಯುತ್ತಿದ್ದವು. ಅವನ ಎದೆಯ ಮೇಲಿದ್ದ ಕೌಸ್ತುಭಾಭರಣವು ಬಹು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಪ್ರಭುವು ಸುಂದರವಾದ ಪುಷ್ಪಮಾಲೆಯನ್ನು ಧರಿಸಿದ್ದನು. ಬಹು ಯಾತನೆ ಪಟ್ಟ ನಂತರ ಸುಂದರ ದಿವ್ಯ ಲಕ್ಷಣಗಳಿದ್ದ ಶ್ರೀಕೃಷ್ಣನನ್ನು ಕಂಡಾಗ ಮನಪೂರ್ತಿಯಾಗಿ ರಾಜರು ನೋಡಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ರತ್ನ ಮಾತಾಜಿ ಓದ್ತೀರಾ? ಸಿಗ್ನಲ್ ಇದೆಯಾ? ಇಲ್ಲ, ಕಟ್ ಕಟ್ ಆಗ್ತದೆ. ಮಂಜುಳಾ ಎ ಮಾತಾಜಿ ಓದ್ತೀರಾ? ಓದಿ. ಬಹು ಯಾತನೆ ಪಟ್ಟ ನಂತರ ಸುಂದರ ದಿವ್ಯ ಲಕ್ಷಣಗಳಿಂದ ಶ್ರೀ ಕೃಷ್ಣನನ್ನು ಕಂಡಾಗ ಮನಃಪೂರ್ತಿಯಾಗಿ ರಾಜರು ನೋಡಿದರು. ತಮ್ಮ ಕಣ್ಣುಗಳಿಂದ ಅಮೃತವನ್ನು ಕುಡಿಯುವಂತೆ, ಅವನ ದೇಹವನ್ನು ತಮ್ಮ ನಾಲಿಗೆಗಳಿಂದ ನೆಕ್ಕುವಂತೆ, ಅವನ ದೇಹದ ಪರಿಮಳವನ್ನು ತಮ್ಮ ನಾಸಿಕಗಳಿಂದ ಅಘ್ರಾಣಿಸುವಂತೆ ಮತ್ತು ತಮ್ಮ ತೋಳುಗಳಿಂದ ಅವನನ್ನು ಆಲಂಗಿಸುವಂತೆ, ತಮ್ಮ ಹೃದಯ ತೃಪ್ತಿಯಾಗುವಂತೆ ಅವನನ್ನು ನೋಡಿದರು. ದೇವೋತ್ತಮ ಪರಮಪುರುಷನ ಮುಂದಿದ್ದ ಮಾತ್ರಕ್ಕೆ ಅವರ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳೆಲ್ಲ ತೊಳೆದು ಹೋದವು. ಆದುದರಿಂದ ಯಾವ ಅಳುಕು ಇಲ್ಲದೆ ಅವರು ಪ್ರಭುವಿನ ಚರಣ ಕಮಲಗಳಲ್ಲಿ ಶರಣಾಗತರಾದರು. ಎಲ್ಲ ಪಾಪಗಳಿಂದ ಮುಕ್ತರಾದ ಹೊರತು ಮನುಷ್ಯನು ಭಗವಂತನ ಪಾದ ಕಮಲಗಳಿಗೆ ಸಂಪೂರ್ಣ ಶರಣಾಗತನಾಗಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಈ ಕೃಷ್ಣನು ನೋಡಿದ ರಾಜರೆಲ್ಲ ತಮ್ಮ ಹಿಂದಿನ ಕಷ್ಟಗಳನ್ನೆಲ್ಲ ಮರೆತರು. ಕೈಗಳನ್ನು ಮುಗಿದುಕೊಂಡು ಬಹು ಭಕ್ತಿಯಿಂದ ಅವರು ಕೃಷ್ಣನಿಗೆ ಹೀಗೆ ಪ್ರಾರ್ಥನೆ ಮಾಡಿದರು. ಪ್ರಿಯ ಪ್ರಭುವೇ, ದೇವೋತ್ತಮ ಪರಮಪುರುಷ ಎಂದು ದೇವತೆಗಳ ಒಡೆಯನೇ, ನಿನ್ನ ಭಕ್ತರು ಸಂಪೂರ್ಣವಾಗಿ ನಿನಗೆ ಶರಣಾಗತರಾಗುವುದರಿಂದ ನೀನು ಕೂಡಲೇ ಅವರ ನೋವುಗಳನ್ನೆಲ್ಲ ಕಿತ್ತು ಹಾಕಬಲ್ಲೆ. ಪ್ರಿಯ ಪ್ರಭು ಕೃಷ್ಣ, ದಿವ್ಯ ಜ್ಞಾನಾನಂದದ ಆನಂದ ದೈವವೇ, ನೀನು ಅವಿನಾಶಿ. ನಿನ್ನ ಚರಣ ಕಮಲಗಳಿಗೆ ಗೌರವಪೂರ್ವಕ ಪ್ರಣಾಮಗಳು ಅರ್ಪಿಸುತ್ತೇನೆ. ಸಾಕ ಮಾತಾಜಿ? ಓದಿ. ಸಾಕ ಮಾತಾಜಿ? ಸ್ವಲ್ಪ ಓದಿ ಮಾತಾಜಿ. ನಿನ್ನ ಅವ್ಯಾಜ ಕರುಣೆಯಿಂದ ಮಾತ್ರವೇ ನಾವು ಜರಸಂಧನ ಸೆರೆಮನೆಯಿಂದ ಬಿಡುಗಡೆಯಾಗುತ್ತೇವೆ. ಈ ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ನಮ್ಮ ನಿರಂತರ ಹುಟ್ಟು ಸಾವುಗಳ ಚಕ್ರವನ್ನು ನಿಲ್ಲಿಸು. ನಾವು ಯಾವ ಬದುಕಿನ ಶೋಷಣೆಯ ಭೌತಿಕ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೇವೆಂದೆಯೋ ಅದರ ಅನುಭವ ನಮಗೆ ಸಾಕಷ್ಟು ಆಗಿದೆ. ಆದುದರಿಂದ ಅದರ ಕೈಯನ್ನು ಅನುಭವಿಸಿ ನಾವು ನಿನ್ನ ಕಮಲಗಳಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇವೆ. ಪ್ರಿಯ ಪ್ರಭುವೇ, ಓ ಮಧುಸೂದನೆ, ಜಲಸಂಧನ ಎಳ್ಳಷ್ಟು ತಪ್ಪಿಲ್ಲ ಎಂದು ಈಗ ನಮಗೆ ಸ್ಪಷ್ಟವಾಗಿದೆ. ನಾವು ನಮ್ಮನ್ನು ಆಳುವವರು ಮತ್ತು ಅರಸರು ಎಂದು ಗರ್ವದಿಂದ ಕರೆದುಕೊಳ್ಳುತ್ತಿದ್ದರಿಂದ ವಾಸ್ತವವಾಗಿ ನಿನ್ನ ಅವ್ಯಾಜ ಕರುಣೆಯಿಂದಲೇ ನಾವು ನಮ್ಮ ರಾಜ್ಯಗಳನ್ನು ಕಳೆದುಕೊಂಡೆವು. ಸಾಕ ಮಾತಾಜಿ? ಓಕೆ, ಸಾಕು. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಎ. ಹರೇ ಕೃಷ್ಣ ಮಾತಾಜಿ. ತನ್ನ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಓದಿ. ತನ್ನ ಹುಸಿ ಪ್ರತಿಷ್ಠೆಯಿಂದ ಮತ್ತು ಅಧಿಕಾರದಿಂದ ಅತಿ ಗರ್ವಿಯಾದ ರಾಜನಿಗೆ ತನ್ನ ನಿಜ ಸ್ವರೂಪವನ್ನಾಗಲಿ ಅನಂತ ಬದುಕನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಅವಕಾಶವೇ ದೊರೆಯುವುದಿಲ್ಲ. ರಾಜರೆಂದು ಕರೆಸಿಕೊಳ್ಳುವ ಈ ಮೂರ್ಖರು ನಿನ್ನ ಮಾಯಾಶಕ್ತಿಯ ಪ್ರಭಾವದಿಂದ ತಮ್ಮ ಅಧಿಕಾರ ಸ್ಥಾನದ ವಿಷಯದಲ್ಲಿ ಮಿಥ್ಯ ಅಹಂಕಾರವನ್ನು ಬೆಳೆಸಿಕೊಳ್ಳುತ್ತಾರೆ. ಮರುಭೂಮಿಯಲ್ಲಿನ ಮರೀಚಿಕೆಯನ್ನು ಜಲಾಶಯವೆಂದು ಭ್ರಮಿಸುವ ಮೂರ್ಖನಂತೆ ಅವರು ತಮ್ಮ ಭೌತಿಕ ಸ್ವತ್ತು ತಮ್ಮನ್ನು ರಕ್ಷಿಸುತ್ತದೆ ಎಂದು ಮೂರ್ಖರು ಯೋಚಿಸುತ್ತಾರೆ. ಇಂದ್ರಿಯ ತೃಪ್ತಿಯಲ್ಲಿ ನಿರತರಾದವರು ಈ ಭೌತಿಕ ಪ್ರಪಂಚವು ಅನಂತ ಭೋಗದ ಸ್ಥಳ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಪ್ರಭುವೇ, ದೇವೋತ್ತಮ ಪರಮಪುರುಷ,
ಈ ಮೊದಲು ನಾವು ನಮ್ಮ ಭೌತಿಕ ಶ್ರೀಮಂತಿಕೆಗಳಿಂದ ಅಹಂಕಾರಿಗಳಾಗಿದ್ದೆವು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇವೆ. ನಾವೆಲ್ಲ ಒಬ್ಬರಿನ್ನೊಬ್ಬರಲ್ಲಿ ಅಸೂಯೆ ಪಟ್ಟು ಅನೇಕ ಪ್ರಜೆಗಳು ಸತ್ತರೂ ಪರಮಾಧಿಕಾರಕ್ಕಾಗಿ ಹೋರಾಡುವುದರಲ್ಲಿ ನಿರತರಾಗಿದ್ದೆವು. ರಾಜಕೀಯ ಅಧಿಕಾರದ ರೋಗ ಇದು. ಒಬ್ಬ ರಾಜನಿಗೋ ಒಂದು ದೇಶಕ್ಕೋ ಭೌತಿಕ ಶ್ರೀಮಂತಿಕೆ ಬರುತ್ತಲೇ ಆ ರಾಜನಿಗೆ ಅಥವಾ ದೇಶಕ್ಕೆ ಸೈನ್ಯದ ಆಕ್ರಮಣದಿಂದ ಇತರ ದೇಶಗಳನ್ನು ವಶಪಡಿಸಿಕೊಳ್ಳಬೇಕು ಎನ್ನಿಸುತ್ತದೆ. ಹಾಗೆಯೇ ವ್ಯಾಪಾರಿಗಳು ಒಂದು ಬಗೆಯ ವ್ಯಾಪಾರ ವ್ಯವಹಾರದ ಸಂಪೂರ್ಣ ಸ್ವಾಮ್ಯವನ್ನು ಪಡೆದು ಇತರ ವ್ಯಾಪಾರಿ ಗುಂಪುಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂದು ಬಯಸುತ್ತಾರೆ. ಒಣ ಪ್ರತಿಷ್ಠೆಯಿಂದ ಕೀಳಾಗಿ ಮತ್ತು ಭೌತಿಕ ಶ್ರೀಮಂತಿಕೆಯಲ್ಲಿ ಮೋಹಗೊಂಡು ಮಾನವ ಸಮಾಜವು ಕೃಷ್ಣ ಪ್ರಜ್ಞೆಗಾಗಿ ಶ್ರಮಿಸುವುದರ ಬದಲು ಹಾವಳಿಯನ್ನು ಮಾಡುತ್ತದೆ. ಶಾಂತಿಯ ಬದುಕನ್ನು ಶೋಭೆಗೊಳಿಸುತ್ತದೆ. ಬದುಕಿನ ಈ ನಿಜವಾದ ಗುರಿಯು ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿನ ಕೃಪೆಯನ್ನು ಗಳಿಸುವುದು. ಹೀಗೆ ಸಹಜವಾಗಿ ಅದನ್ನು ಮರೆತು ಬಿಡುತ್ತಾರೆ. ಸಾಕ ಮಾತಾಜಿ? ಹರೇ ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೌಮ್ಯ ಶ್ರೀ ಮಾತಾಜಿ ಓದಿದ್ದೀರಾ ನಿನ್ನೆ? ಇಲ್ಲ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ರಾಜರುಗಳು ಮುಂದುವರೆದು ಹೀಗೆ ಹೇಳಿದರು. ಪ್ರಭುವೇ, ನಮ್ಮ ರಾಜಕೀಯ ಹುಚ್ಚು ಅನಿಸಿಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಜನರನ್ನು ಕೊಲ್ಲುವ ಮತ್ತು ಅನಗತ್ಯವಾಗಿ ಕೊಲ್ಲಿಸಿಕೊಳ್ಳಲು ಅವರನ್ನು ಆಕರ್ಷಿಸುವ ಹೇಯ ಕಾರ್ಯದಲ್ಲಷ್ಟೇ ನಾವು ನಿರತರಾಗಿದ್ದೇವೆ. ಕ್ರೂರ ಸಾವಿನ ರೂಪದಲ್ಲಿ ನೀನು ಸದಾ ನಮ್ಮ ಮುಂದಿದ್ದೀಯೆ ಎನ್ನುವುದನ್ನು ನಾವು ಪರಿಗಣಿಸಲಿಲ್ಲ. ನಾವು ಎಷ್ಟರ ಮಟ್ಟಿಗೆ ಮೂರ್ಖರಾಗಿದ್ದೇವೆಂದರೆ ಸಮೀಪಿಸುತ್ತಿದ್ದ ನಮ್ಮ ಸಾವನ್ನೇ ಮರೆತು ಇತರರ ಸಾವಿಗೆ ಕಾರಣರಾದೆವು. ಆದರೆ ಪ್ರಿಯ ಪ್ರಭುವೆ, ನಿನ್ನ ಪ್ರತಿನಿಧಿಯಾದ ಕಾಲನ ಪ್ರತೀಕಾರವನ್ನು ಗೆಲ್ಲಲು ಸಾಧ್ಯವಿಲ್ಲ. ಕಾಲದ ಅಂಶವು ಎಷ್ಟು ಪ್ರಬಲ ಎಂದರೆ ಯಾರು ಅವರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾರರು. ಆದುದರಿಂದ ನಾವು ನಮ್ಮ ಪರಮ ನೀಚ ಕಾರ್ಯಗಳಿಗೆ ಪ್ರತಿಕ್ರಿಯೆಯನ್ನು ಅನುಭವಿಸುತ್ತಿದ್ದೇವೆ. ಈಗ ನಮ್ಮ ಶ್ರೀಮಂತಿಕೆಗಳನ್ನೆಲ್ಲ ಕಳೆದುಕೊಂಡು ಬೀದಿಯ ಭಿಕಾರಿಗಳಾಗಿ ನಿನ್ನ ಮುಂದೆ ನಿಂತಿದ್ದೇವೆ. ನಮ್ಮ ಈ ಸ್ಥಿತಿಗೆ ನಿನ್ನ ಅವಾಜ್ಯ ಪರಿಶುದ್ಧ ಕೃಪೆಯೇ ಕಾರಣ ಎಂದು ಭಾವಿಸುತ್ತೇನೆ. ಏಕೆಂದರೆ ನಮ್ಮದು ಹುಸಿ ವರ್ಗ ಮತ್ತು ನಿನ್ನ ಸಂಕಲ್ಪದಿಂದ ಒಂದು ಕ್ಷಣದಲ್ಲಿ ನಮ್ಮ ಭೌತಿಕ ಶ್ರೀಮಂತಿಕೆಯನ್ನು ತೆಗೆದುಕೊಳ್ಳಬಹುದು. ನಮಗೆ ಈಗ ಇವೆಲ್ಲವೂ ಅರ್ಥವಾಗುತ್ತಿದೆ. ನಿನ್ನ ನಿಷ್ಕಾರಣ ಕರುಣೆಯಿಂದಲೇ ನಾವೀಗ ನಿನ್ನ ಚರಣ ಕಮಲಗಳನ್ನು ಕುರಿತು ಯೋಚಿಸಲು ಸಾಧ್ಯವಾಗಿದೆ. ಇದೇ ನಮಗಾದ ಅತ್ಯಂತ ದೊಡ್ಡ ಲಾಭ. ಪ್ರಿಯ ಪ್ರಭುವೆ, ದೇಹವು ಗುರುಗಳ ಉತ್ಪತ್ತಿ ಸ್ಥಾನ ಎಂದು ಎಲ್ಲರಿಗೂ ತಿಳಿದಿದೆ. ನಮಗೆ ಈಗ ಸಾಕಷ್ಟು ವಯಸ್ಸಾಗಿದೆ. ನಮ್ಮ ದೇಹ ಬಲದ ವಿಷಯದಲ್ಲಿ ಹೆಮ್ಮೆ ಪಡುವುದರ ಬದಲು ದಿನದಿನಕ್ಕೆ ನಿಶ್ಶಕ್ತರಾಗುತ್ತಿದ್ದೇವೆ. ಇಂದ್ರಿಯ ತೃಪ್ತಿಯಲ್ಲಾಗಲಿ ಭೌತಿಕ ದೇಹದಿಂದ ಬರುವ ಸುಳ್ಳು ಸುಖದಲ್ಲಾಗಲಿ ನಮಗೀಗ ಆಸೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಯಾರು? ಶ್ವೇತಾ ಮಾತಾಜಿ ಓದಿದ್ದೀರಾ ನಿನ್ನೆ? ಹಾ ಮಾತಾಜಿ ಓದಿದ್ದೀನಿ. ಓಕೆ. ಲಕ್ಷ್ಮೀ ಬೀವಿ ಮಾತಾಜಿ ನಿನ್ನೆ ಓದಿದ್ದೀರಾ? ನೆನ್ನೆ ಅವ್ರು ಓದಿದ್ದಾರೆ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ ಓದಿ. ನಿನ್ನ ಕೃಪೆಯಿಂದ ಅಲ್ಲಿಂದ ಓದಿ ಮಾತಾಜಿ. ನಿನ್ನ ಕೃಪೆಯಿಂದ. ಹಾ ಮಾತಾಜಿ. ನಿನ್ನ ಕೃಪೆಯಿಂದ ಇಂತಹ ಭೌತಿಕ ಸುಖಕ್ಕೆ ಹಂಬಲಿಸುವುದು ಮರಳುಗಾಡಿನ ಮರೀಚಿಕೆಯಲ್ಲಿ ನೀರನ್ನು ಹುಡುಕಿದಂತೆ ಎನ್ನುವ ತೀರ್ಮಾನಕ್ಕೆ ನಾವೀಗ ಬಂದಿದ್ದೇವೆ. ಸ್ವರ್ಗಲೋಕಗಳಿಗೆ ಏರುವುದಕ್ಕಾಗಿ ಮಹಾಯಾಗಗಳನ್ನು ಮಾಡುವಂತಹ ಪುಣ್ಯ ಕಾರ್ಯಗಳ ಪ್ರತಿಫಲದಲ್ಲಿ ನಮಗೀಗ ಆಸಕ್ತಿ ಇಲ್ಲ. ಸ್ವರ್ಗಲೋಕಗಳಲ್ಲಿ ಇನ್ನೂ ಉನ್ನತ ಶ್ರೀಮಂತ ಮಟ್ಟಕ್ಕೆ ಏರುವುದು ಬಹುವಾಗಿ ನೆಚ್ಚಬಹುದಾದದ್ದು ಎಂದು ಕಾಣಬಹುದು.
ಆದರೆ ವಾಸ್ತವವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಸುಖವಿರುವುದೇ ಸಾಧ್ಯವಿಲ್ಲ ಎಂದು ನಮಗೆ ಈಗ ಅರ್ಥವಾಗುತ್ತಿದೆ. ಪ್ರಭುವಾದ ನಿನ್ನೊಡನೆ ನಮ್ಮ ಅನಂತ ಬಾಂಧವ್ಯವನ್ನು ಎಂದೂ ಮರೆಯದಂತೆ ನಿನ್ನ ಚರಣಕಮಲಗಳ ದಿವ್ಯ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದು ಹೇಗೆ ಎಂದು ನಮಗೆ ಮಾರ್ಗದರ್ಶನ ಮಾಡಿ ಕೃಪೆ ಮಾಡಬೇಕು ಎಂದು ನಿನ್ನನ್ನು ಬೇಡುತ್ತೇವೆ. ನಮಗೆ ಭೌತಿಕ ಅಸ್ತಿತ್ವದ ಬಲೆಯಿಂದ ಬಿಡುಗಡೆ ಬೇಡ. ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ನಮಗೆ ಯಾವುದೇ ಜೀವವರ್ಗದಲ್ಲಿ ಜನ್ಮ ದೊರೆಯಲಿ ಚಿಂತೆ ಇಲ್ಲ. ಏನೇ ಆದರೂ ನಿನ್ನ ಚರಣಕಮಲಗಳನ್ನು ನಾವು ಮರೆಯದೇ ಇರುವಂತಾಗಲಿ ಎಂದಷ್ಟೇ ನಾವು ಬೇಡುತ್ತೇವೆ. ಪ್ರಿಯ ಪ್ರಭುವೆ, ನೀನು ಪರಮಪ್ರಭು, ದೇವೋತ್ತಮ ಪರಮಪುರುಷ, ಕೃಷ್ಣ ವಸುದೇವನ ಮಗ. ಆದುದರಿಂದ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಿನ್ನ ಚರಣಕಮಲಗಳಿಗೆ ಶರಣಾಗುತ್ತೇವೆ. ನೀನು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮ. ಭೌತಿಕ ಅಸ್ತಿತ್ವದ ಎಲ್ಲ ಸಂಕಟಗಳನ್ನು ಹರೇ ಕೃಷ್ಣ ಮಾತಾಜಿ ನಿವಾರಿಸಬಲ್ಲ ಹರಿಯೂ ನೀನೆ. ಪ್ರಿಯ ಪ್ರಭುವೆ, ನಿನ್ನ ಹೆಸರು ಗೋವಿಂದ ಎಂದರೆ ಎಲ್ಲ ಸಂತೋಷದ ಆಗರ. ನಿನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿ ನಿರತನಾದವನು ತಂತಾನೇ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ. ಆದುದರಿಂದ ನಿನಗೆ ಗೋವಿಂದ ಎಂದು ಹೆಸರು. ನೀನು ಎಂದೂ ಕೀರ್ತಿಶಾಲಿಯೇ, ಏಕೆಂದರೆ ನಿನ್ನ ಭಕ್ತರ ಎಲ್ಲ ಸಂಕಟಗಳನ್ನು ಕೊನೆಗಾಣಿಸಬಲ್ಲೆ. ಆದುದರಿಂದ ದಯೆಯಿಟ್ಟು ನಮ್ಮನ್ನು ಶರಣಾಗತರಾದ ಸೇವಕರು ಎಂದು ಸ್ವೀಕರಿಸು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಅಧ್ಯಾಯ 73. ಶ್ರೀಕೃಷ್ಣ ಈಗ ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ. ಇಲ್ಲಿ ಜರಾಸಂಧನ ಸಾವಿನ ನಂತರ ಕೃಷ್ಣ ಬಿಡುಗಡೆ ಮಾಡಿದ ರಾಜರು ಜಗತ್ತಿನ ಬೇರೆ ಬೇರೆ ಭಾಗಗಳವರು ರಾಜರಾಗಿದ್ರು. ಅವರು ಜರಾಸಂಧನ ಸೈನಿಕ ಬಲ ಎಷ್ಟಿತ್ತೆಂದ್ರೆ ಅವನು 20,800 ಮಂದಿ ರಾಜರನ್ನು ಸೋಲಿಸಿದ. ಒಂದು ಪರ್ವತದ ಗುಹೆಯನ್ನು ಕೋಟೆಯಂತೆ ವಿಶೇಷವಾಗಿ ರಚಿಸಿ ಅವರೆಲ್ಲರನ್ನು ಕೂಡ ಅವನಲ್ಲಿ ಬಂಧನದಲ್ಲಿ ಇಟ್ಟಿದ್ದ. ಅವರು ತುಂಬಾ ಸಮಯ ತನಕ ಬಹುಕಾಲ ಅದೇ ಸ್ಥಿತಿಯಲ್ಲಿ ಅಲ್ಲಿ ಇರ್ಬೇಕಾಗಿದ್ ಬಂತು. ಕೃಷ್ಣನ ಕೃಪೆಯಿಂದ ಅವರಿಗೀಗ ಬಿಡುಗಡೆ ಸಿಕ್ಕಿತ್ತು. ಅವರಿಗೆ ತಕ್ಕಷ್ಟು ಬಟ್ಟೆ ಇರಲಿಲ್ಲ, ದೇಹಕ್ಕೆ ಸಾಕಷ್ಟು ಲಕ್ಷ್ಯವಿಲ್ಲದೆ ಅವರ ಮುಖಗಳೆಲ್ಲ ಬತ್ತಿ ಹೋಯ್ತು. ಹಸಿವು ಅವರಿಗೆ ಬಹು ನಿಶಕ್ತರನ್ನಾಗಿ ಮಾಡಿದೆ. ಮುಖಗಳೆಲ್ಲ ಸೌಂದರ್ಯಗಳನ್ನು ಕಾಂತಿಯನ್ನು ಕಳೆದುಕೊಂಡಿತ್ತು. ದೀರ್ಘಕಾಲದ ಸೆರೆಮನೆ ವಾಸ. ಅವರ ದೇಹಗಳು ಪ್ರತಿಯೊಂದು ಭಾಗವೂ ಕೂಡ ಸಡಿಲವಾಗಿ ರೋಗಗ್ರಸ್ತವಾಗಿತ್ತು. ಹಾಗೆ ಶೋಚನೀಯ ಸ್ಥಿತಿಯಲ್ಲಿ ಅವರು ಕೃಷ್ಣನನ್ನು ಕುರಿತು ಯೋಚನೆ ಮಾಡಲು ಅವಕಾಶವಿದ್ದುದರಿಂದ ಅವರಿಗೀಗ ದೇವೋತ್ತಮ ಪರಮಪುರುಷ ವಿಷ್ಣು ಅಂತೇಳಿ ಅರ್ಥ ಆಗ್ತದೆ. ಕೃಷ್ಣನು ಆ ದಿವ್ಯ ದೇಹ ಕೃಷ್ಣಂದು ಆ ದೇಹದ ಬಣ್ಣವು ಹೊಸದಾಗಿ ಆಕಾಶದಲ್ಲಿ ಕಾಣಿಸಿಕೊಂಡ ಮೋಡದ ಬಣ್ಣದಂತೆ ಇರುವುದನ್ನು ಅವರು ಕಾಣ್ತಾರೆ. ಹಳದಿ ಬಣ್ಣದ ರೇಷ್ಮೆ ವಸ್ತ್ರಗಳನ್ನು ಉಟ್ಟ ವಿಷ್ಣುವಿನಂತೆ ಶಂಖ, ಚಕ್ರ, ಗದ, ಪದ್ಮಗಳನ್ನು ಧರಿಸಿದ 4 ಕೈಗಳೊಡನೆ ಅವರನ್ನು ಕಾಣಿಸಿಕೊಳ್ತಾರೆ. ಎದೆಯ ಮೇಲೆ ಶ್ರೀವಾತ್ಸವ ಗುರುತು ಕೂಡ ಇತ್ತು. ಎದೆಯ ಚೂಚುಕಗಳು ಕಮಲದ ಹೂವಿನಂತೆ ಕಾಣ್ತಿತ್ತು. ನಗುಮುಖ ಶಾಶ್ವತವಾದ ಶಾಂತಿ ಸಮೃದ್ಧಿಗಳ ಸಂಕೇತ ಕೂಡ ಆಗಿತ್ತದು. ಅವನ ಕಣ್ಣುಗಳು ಕಮಲದ ದಳಗಳಂತೆ ಅರಳಿತ್ತು. ಕರ್ಣಾಭರಣವು ಅದು ಕೂಡ ತುಂಬಾ ಸೊಗಸಾಗಿತ್ತು. ಕಿರೀಟ ಅಂತೂ ಬಹು ಬೆಲೆ ಬಾಳುವಂತಹ ಆಭರಣಗಳಿಂದ ಅಲಂಕೃತವಾಗಿತ್ತು. ಮೈ ಮೇಲೆ ಸುಂದರವಾಗಿದ್ದ ಮುತ್ತಿನ ಹಾರ, ಬಳೆ, ಕಡಗ ಅಲೌಕಿಕ ಸೌಂದರ್ಯದಿಂದ ಹೊಳೆಯುತ್ತಿದ್ದರು. ಎದೆಯ ಮೇಲೆ ಇದ್ದ ಕೌಸ್ತಪ ಆಭರಣ ಅದು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಪ್ರಭು ಸುಂದರವಾದ ಪುಷ್ಪಮಾಲೆಯನ್ನು ಧರಿಸಿದ್ದ. ಇಲ್ಲಿ ಬಹು ಯಾತನೆ ಪಟ್ಟ ನಂತರ ಆ ಸುಂದರ ದಿವ್ಯ ಲಕ್ಷಣಗಳಿದ್ದ ಶ್ರೀಕೃಷ್ಣನನ್ನು ಕಂಡಾಗ ಮನಪೂರ್ತಿಯಾಗಿ ರಾಜರು ಅದನ್ನು ನೋಡ್ತಾರೆ. ತಮ್ಮ ಕಣ್ಣುಗಳಿಂದ ಅಮೃತವನ್ನು ಕುಡಿದಂತೆ, ಅವನ ದೇಹವನ್ನು ತಮ್ಮ ನಾಲಿಗೆಗಳಿಂದ ನೆಕ್ಕುವಂತೆ, ಆ ದೇಹದ ಪರಿಮಳವನ್ನು ಅವರ ನಾಸಿಕಗಳಿಂದ ಅಘ್ರಾಣಿಸುವಂತೆ, ಅವರು ತಮ್ಮ ತೋಳುಗಳಿಂದ ಕೃಷ್ಣನನ್ನು ಅಲಂಘಿಸುವಂತೆ, ತಮ್ಮ ಹೃದಯ ತೃಪ್ತಿಯಾಗುವಂತೆ ಅವರನ್ನು ನೋಡ್ತಾರೆ. ಇಲ್ಲಿ ದೇವೋತ್ತಮ ಪರಮಪುರುಷ ಅವನ ಮುಂದೆ ಇದ್ದ ಮಾತ್ರಕ್ಕೆ ಅವರ ಪಾಪ ಕರ್ಮಗಳ ಆ ಪ್ರತಿಕ್ರಿಯೆಗಳೆಲ್ಲ ತೊಳೆದು ಹೋಗ್ತದೆ.
ಆದುದರಿಂದ ಯಾವ ಅಲಕು ಕೂಡ ಅವರಲ್ಲಿ ಇಲ್ಲದೆ ಅವರು ಪ್ರಭುವಿನ ಚರಣ ಕಮಲಗಳಲ್ಲಿ ಶರಣಾಗತರಾಗ್ತಾರೆ. ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ಹೊರತು ಮನುಷ್ಯನು ಭಗವಂತನ ಪಾದ ಕಮಲಗಳಿಗೆ ಸಂಪೂರ್ಣವಾಗಿ ಶರಣಾಗತನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಕೃಷ್ಣನನ್ನು ನೋಡಿದ ರಾಜರೆಲ್ಲ ತಮ್ಮ ಹಿಂದಿನ ಕಷ್ಟಗಳನ್ನೆಲ್ಲ ಮರ್ತು ಬಿಟ್ಟು ಕೈಗಳನ್ನು ಮುಗಿದುಕೊಂಡು ಬಹು ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಿಯ ಪ್ರಭು, ದೇವೋತ್ತಮ ಪರಮಪುರುಷ, ಎಲ್ಲಾ ದೇವತೆಗಳ ಒಡೆಯ, ನಿನ್ನ ಭಕ್ತರು ಸಂಪೂರ್ಣವಾಗಿ ನಿನಗೆ ಶರಣಾಗತರಾಗುವುದರಿಂದ ನೀನು ಕೂಡಲೇ ಅವರ ನೋವುಗಳನ್ನೆಲ್ಲ ಹಾಕ್ತೀಯಾ. ಪ್ರಿಯ ಪ್ರಭು ಕೃಷ್ಣ, ದಿವ್ಯ ಜ್ಞಾನಾನಂದದ ಅನಂತ ದೈವವೇ, ನೀನು ಅವಿನಾಶಿ. ನಿನ್ನ ಚರಣ ಕಮಲಗಳಿಗೆ ನಮ್ಮ ಗೌರವಪೂರ್ವಕವಾದ ಪ್ರಣಾಮಗಳನ್ನು ನಾವು ಅರ್ಪಿಸ್ತೇವೆ. ನಿನ್ನ ಅವ್ಯಾಜ್ಯ ಕರುಣೆಯಿಂದ ಮಾತ್ರವೇ ನಾವು ಈ ಜರಸಂಧನ ಸೆರೆಮನೆಯಿಂದ ಬಿಡುಗಡೆಯಾಗಿದ್ದೇವೆ. ಈಗ ಈ ಭೌತಿಕ ಅಸ್ತಿತ್ವದ ಮಾಯ ಶಕ್ತಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ನಿರಂತರ ಹುಟ್ಟು ಸಾವುಗಳ ಚಕ್ರವನ್ನು ನಿಲ್ಲಿಸು ಅಂತ ವಿನಂತಿ ಮಾಡ್ತಾರೆ. ನಾವು ಯಾವ ಬದುಕಿನ ಶೋಚನೀಯ ಭೌತಿಕ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೇವೆಯೋ ಅದರ ಅನುಭವವು ನಮಗೆ ಸಾಕಷ್ಟು ಈಗಾಗಲೇ ಆಗಿದೆ. ಆದ್ದರಿಂದ ಅದರ ಕಹಿಯನ್ನು ಅನುಭವಿಸಿದ್ದೇವೆ. ಈಗ ನಾವು ನಿನ್ನ ಚರಣ ಕಮಲದ ಅಡಿಯಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇವೆ. ಪ್ರಿಯ ಪ್ರಭು, ಓ ಮಧುಸೂದನ, ಜರಾಸಂಧನದ್ದು ಎಲ್ಲಷ್ಟು ತಪ್ಪಿಲ್ಲ ಎಂದು ನಮಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದ್ರೆ ನಾವು ನಮ್ಮನ್ನು ಆಳುವವರು ಮತ್ತು ಅರಸರು ಎಂದು ಗರ್ವದಿಂದ ಇದ್ದೆವು. ಈ ನಿನ್ನ ಅವ್ಯಾಚ್ಯ ಕರುಣೆಯಿಂದ ಈಗ ನಾವು ನಮ್ಮ ರಾಜ್ಯವನ್ನು ಕಳೆದುಕೊಂಡೆವು ಅಂತ ತನ್ನ ಹುಸಿ ಪ್ರತಿಷ್ಠೆಯಿಂದ ಮತ್ತು ಅಧಿಕಾರದಿಂದ ಅತಿ ಗರ್ವಿಯಾದ ರಾಜನಿಗೆ ತನ್ನ ನಿಜ ಸ್ವರೂಪವಾಗ್ಲಿ ಅಥವಾ ಅನಂತ ಬದುಕನ್ನಾಗ್ಲಿ ಅರ್ಥ ಮಾಡಿಕೊಳ್ಳಲು ಅವಕಾಶವೇ ದೊರೆಯುವುದಿಲ್ಲ. ನಿಜವಾಗಿ ಕೂಡ ರಾಜರೆಂದು ಕರೆಸಿಕೊಳ್ಳುವ ಈ ಮೂರ್ಖರು ನಿನ್ನ ಮಾಯಾ ಶಕ್ತಿಯ ಪ್ರಭಾವದಿಂದ ತಮ್ಮ ಅಧಿಕಾರ ಸ್ಥಾನದ ವಿಷಯದಲ್ಲಿ ಅವರು ಯಾವಾಗ್ಲೂ ಮಿಥ್ಯಾಹಂಕಾರವನ್ನು ಬೆಳೆಸಿಕೊಂಡಿರ್ತಾರೆ. ಹೇಗೆ ಮರುಭೂಮಿಯಲ್ಲಿ ಮರೀಚಿಕೆಯನ್ನು ಜಲಾಶಯವೆಂದು ಭ್ರಮಿಸುವ ಮೂರ್ಖನಂತೆ ಅವರಾಗಿದ್ರು, ಹಾಗೆ ಭೌತಿಕ ಸ್ವತ್ತು ತಮ್ಮನ್ನು ರಕ್ಷಿಸ್ತದೆ ಎಂದು ಮೂರ್ಖರು ಯೋಚಿಸ್ತಾರೆ. ಇಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಯಾರು ನಿರತರಾಗಿರ್ತಾರೋ ಅವರು ಭೌತಿಕ ಪ್ರಪಂಚವು ಅನಂತ ಭೋಗದ ಸ್ಥಳ ಎಂದು ಅವರು ತಪ್ಪಾಗಿ ಭಾವಿಸಿದ್ದಾರೆ. ಪ್ರಭು, ದೇವೋತ್ತಮ ಪರಮಪುರುಷ, ಈ ಮೊದಲು ನಾವು ಈ ಭೌತಿಕ ಈ ಶ್ರೀಮಂತಿಕೆಗಳಿಂದ ನಾವೆಲ್ಲ ಈ ರಾಜರುಗಳು ಅವರೆಲ್ಲ ಅಹಂಕಾರಿಗಳಾಗಿದ್ದೇವೆ ಎನ್ನುವುದನ್ನು ಅವರೀಗ ಒಪ್ಪಿಕೊಳ್ತಾರೆ. ಅವರೆಲ್ಲ ಒಬ್ಬರಿಗೆ ಅಸೂಯೆ ಪಟ್ಟುಕೊಂಡು ಅನೇಕ ಪ್ರಜೆಗಳು ಸತ್ರು ಕೂಡ ಪರಮಾಧಿಕಾರಕ್ಕಾಗಿ ಅವರು ಹೋರಾಡುವುದರಲ್ಲಿ ನಿರತರಾಗಿ ಇದ್ರು. ಇಲ್ಲಿ ರಾಜಕೀಯ ಅಧಿಕಾರದ ರೋಗ ಅದು. ಒಬ್ಬ ರಾಜನಿಗೂ ಒಂದು ದೇಶಕ್ಕೂ ಭೌತಿಕ ಶ್ರೀಮಂತಿಕೆ ಬರುತ್ತಲೇ ಆ ರಾಜನಿಗೆ ಅಥವಾ ದೇಶಕ್ಕೆ ಸೈನ್ಯದ ಆಕ್ರಮಣದಿಂದ ಇತರ ದೇಶಗಳನ್ನು ವಶ ಮಾಡಿಕೊಳ್ಬೇಕು ಅಂತೇಳಿ ಅನಿಸ್ತದೆ. ಹಾಗೆ ವ್ಯಾಪಾರಿಗಳು ಒಂದು ಬಗೆಯ ವ್ಯಾಪಾರ ವ್ಯವಹಾರದ ಸಂಪೂರ್ಣ ಸೌಮ್ಯವನ್ನು ಪಡೆದು ಇತರ ವ್ಯಾಪಾರಿ ಗುಂಪುಗಳನ್ನೆಲ್ಲ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡುಕೊಳ್ಬೇಕು ಅಂತೇಳಿ ಅವರು ಕೂಡ ಇಚ್ಛಿಸ್ತಾರೆ. ಈ ವನ ಪ್ರತಿಷ್ಠೆಯಿಂದ ಕೀಳಾಗಿ ಮತ್ತೆ ಭೌತಿಕ ಶ್ರೀಮಂತಿಕೆಯಲ್ಲಿ ನಾವು ಮೋಹಗೊಂಡು ಮಾನವ ಸಮಾಜ ಕೃಷ್ಣ ಪ್ರಜ್ಞೆಗಾಗಿ ಶ್ರಮಿಸುವುದರ ಬದಲು ಬಾಕಿ ರೀತಿಯಲ್ಲಿ ಹಾವಳಿಯನ್ನು ನಾವು ಮಾಡ್ತೇವೆ. ಶಾಂತಿಯ ಬದುಕನ್ನು ಶೋಭೆಗೊಳಿಸ್ತೇವೆ. ಬದುಕಿನ ನಿಜವಾದ ಗುರಿ ಏನಂದ್ರೆ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿನ ಕೃಪೆಯನ್ನು ಗಳಿಸುವುದು. ಇದನ್ನು ಸಾಮಾನ್ಯವಾಗಿ ಜನರು ಮರೆತು ಬಿಟ್ಟಿದ್ದಾರೆ. ಹೀಗೆ ರಾಜರೀಗ ಮುಂದುವರಿದು ಏನು ಹೇಳ್ತಾರೆ ನೋಡೋಣ. ರಾಜರು ಈಗ ಮುಂದುವರಿದು ಹೇಳ್ತಾರೆ, ಪ್ರಭು, ನಮ್ಮ ರಾಜಕೀಯ ಅದು ಹುಚ್ಚು ಅನಿಸಿಕೆಗಳು ಅದನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ನಾವು ಜನರನ್ನು ಕೊಂದಿದ್ದೇವೆ ಅಥವಾ ಅನಗತ್ಯವಾಗಿ ಕೊಳ್ಳಿಕ್ಕೆ ಇದ್ ಮಾಡಿದ್ದೇವೆ ಅಂತ ಹೇಯ ಕಾರ್ಯದಲ್ಲಷ್ಟೇ ನಾವು ನಿರತರಾಗಿದ್ದೇವೆ. ಕ್ರೂರ ಸಾವಿನ ರೂಪದಲ್ಲಿ ನೀನು ಸದಾ ನಮ್ಮ ಮುಂದಿದ್ದೀಯಾ ಎನ್ನುವುದನ್ನು ನಾವು ಪರಿಗಣಿಸಲೇ ಇಲ್ಲ. ಅಷ್ಟು ಮೂರ್ಖರಾಗಿದ್ದೆವು ನಾವು. ಈಗ ನಿನ್ನನ್ನು ಸಮೀಪಿಸುತ್ತಾ ನಮ್ಮ ಸಾವನ್ನೇ ಮರೆತು ಇತರರ ಸಾವಿಗೆ ನಾವು ಕಾರಣರಾದೆವು ಅಂತೇಳಿ ನಮ್ಗೆ ಈಗ ತಿಳುವಳಿಕೆ ಬಂದಿದೆ. ಪ್ರಿಯ ಪ್ರಭು, ನಿನ್ನ ಈ ಪ್ರಬಲ ಎಂದರೆ ಯಾರು ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾಗದು. ಅಂದ್ರೆ ನಿನ್ನ ಆ ಕಾಲದ ಪ್ರತಿನಿಧಿ ಪ್ರತೀಕಾರ ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗ ಗೊತ್ತಾಯ್ತು. ಆ ಅಂಶ, ಆ ಕಾಲ ಅದು ಎಷ್ಟು ಪ್ರಬಲ ಅಂತ ಹೇಳಿದ್ರೆ
ಅದರ ಪ್ರಭಾವದಿಂದ ಯಾರಿಗೂ ಕೂಡ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಆದ್ರಿಂದ ನಾವೆಲ್ಲ ಪರಮ ನೀಚ ಕಾರ್ಯಗಳಿಗೆ ಪ್ರತಿಕ್ರಿಯೆಯನ್ನು ಈಗ ಅನುಭವಿಸ್ತಾ ಇದ್ದೇವೆ. ಈಗ ನಮ್ಮ ಶ್ರೀಮಂತಿಗೆಯನ್ನೆಲ್ಲ ಕಳೆದುಕೊಂಡು ಬೀದಿಯಲ್ಲಿ ಭಿಕಾರಿಯಾಗಿ ನಿನ್ನ ಮುಂದೆ ಬಂದು ನಿಂತಿದ್ದೇವೆ. ಈ ಸ್ಥಿತಿಗೆ ನಿನ್ನ ಅವ್ಯಾಜ್ಯ ಆ ಪರಿಶುದ್ಧ ಕೃಪೆಯೇ ಕಾರಣ ಅಂತೇಳಿ ಭಾವಿಸ್ತೇವೆ. ನಮ್ಮದು ಇದು ಸುಳ್ಳು ವರ್ಗ, ಹುಸಿ ವರ್ಗ. ಮತ್ತು ನಿನ್ನ ಸಂಕಲ್ಪದಿಂದ ಒಂದು ಕ್ಷಣದಲ್ಲಿ ನಾವು ಈ ಭೌತಿಕ ಶ್ರೀಮಂತಿಕೆಯನ್ನು ಸೆಳೆದುಕೊಳ್ಬಹುದು. ನಮಗೆ ಈಗ ಇದೆಲ್ಲ ಅರ್ಥ ಆಗಿದೆ. ನಿನ್ನ ನಿಷ್ಕಾರಣ ಕರುಣೆಯಿಂದ ನಾವೀಗ ನಿನ್ನ ಚರಣ ಕಮಲಗಳನ್ನು ಕುರಿತು ಯೋಚಿಸಲು ನಮಗೆ ಸಾಧ್ಯ ಆಗಿದೆ. ಇದೇ ನಮಗಾದ ಅತ್ಯಂತ ದೊಡ್ಡ ಲಾಭ. ಪ್ರಿಯ ಪ್ರಭುವೇ, ದೇಹ ಇದು ರೋಗಗಳ ಉತ್ಪತ್ತಿ ಸ್ಥಾನ. ಇದು ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಮ್ಗೆ ಈಗ ಸಾಕಷ್ಟು ವಯಸ್ಸು ಕೂಡ ಆಗಿದೆ. ದೇಹ ಬಲದ ವಿಷಯದಲ್ಲಿ ನಾವು ಹೆಮ್ಮೆ ಪಡುವುದರ ಬದಲು ದಿನ ದಿನಕ್ಕೆ ನಿಶಕ್ತರು ಕೂಡ ಆಗಿದ್ದೇವೆ. ಇಂದ್ರಿಯ ತೃಪ್ತಿ ಆಗ್ಲಿ, ಈ ಭೌತಿಕ ದೇಹದಿಂದ ಬರುವ ಸುಳ್ಳು ಸುಖದಲ್ಲಾಗ್ಲಿ ನಮ್ಗೀಗ ಆಸೆಯೇ ಇಲ್ಲ. ಈಗ ನಿನ್ನ ಕೃಪೆಯಿಂದ ಇಂತಹ ಭೌತಿಕ ಸುಖಕ್ಕೆ ಅಂಬಳಿಸುವುದು ಮರಳುಗಾಡಿನಲ್ಲಿರುವ ಮರೀಚಿಕೆಯಲ್ಲಿ ನೀರನ್ನು ಹುಡುಕಿದಂತೆ ಎಂಬ ತೀರ್ಮಾನಕ್ಕೆ ನಾವೀಗ ಬಂದಿದ್ದೇವೆ. ಈಗ ಸ್ವರ್ಗಲೋಕಗಳಿಗೆ ಏರುವುದಕ್ಕಾಗಿ ಮಹಾಯಾಗಗಳನ್ನು ಮಾಡುವಂತಹ ಪುಣ್ಯ ಕಾರ್ಯಗಳ ಪ್ರತಿಫಲದಲ್ಲಿ ನಮಗೀಗ ಆಸಕ್ತಿಯೇ ಇಲ್ಲ. ಸ್ವರ್ಗಲೋಕದಲ್ಲಿ ಇನ್ನೂ ಉನ್ನತ ಶ್ರೀಮಂತ ಮಟ್ಟಕ್ಕೆ ಏರುವುದು ಬಹುವಾಗಿ ನೆಚ್ಚಬಹುದಾದು ಅಂತ ಹೇಳಿ ಕಾಣ್ತದೆ. ಆದ್ರೆ ವಾಸ್ತವವಾಗಿ ಈ ಭೌತಿಕ ಪ್ರಪಂಚದಲ್ಲೇ ಇರುವುದೇ ಸಾಧ್ಯವಿಲ್ಲ ಎಂದು ನಮ್ಗೀಗ ಅರ್ಥ ಆಗ್ತದೆ. ಪ್ರಭುವಾದ ನಿನ್ನ ಒಡನೆ ನಾವು ಈಗ ಅನಂತ ಬಾಂಧವ್ಯವನ್ನು ಎಂದೂ ಮರೆಯದಂತೆ ನಿನ್ನ ಚರಣ ಕಮಲಗಳ ದಿವ್ಯ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದು ಹೇಗೆ ಅಂತ ಹೇಳಿ ನೀನೀಗ ಮಾರ್ಗದರ್ಶನ ಮಾಡಿ ತಿಳಿಸ್ಬೇಕು ನಮಗೆ. ಅದನ್ನೇ ನಾವು ಈಗ ಬೇಡ್ತಾ ಇದ್ದೇವೆ. ಈ ಭೌತಿಕ ಅಸ್ತಿತ್ವದ ಬಳೆಯಿಂದ ನಮ್ಮನ್ನು ಬಿಡುಗಡೆ ಮಾಡ್ಬೇಕು. ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ನಮ್ಗೆ ಯಾವುದೇ ಜೀವ ವರ್ಗದಲ್ಲಿ ಜನ್ಮ ದೊರೆಯಲಿ ಚಿಂತೆ ಇಲ್ಲ. ಏನೇ ಆದ್ರೂ ನಿನ್ನ ಚರಣ ಕಮಲಗಳನ್ನು ನಾವು ಮರೆಯದೆ ಇರುವಂತದ್ದು ಆಗ್ಲಿ ಎಂದಷ್ಟೇ ನಾವು ಬೇಡಿಕೊಳ್ತೇವೆ. ಪ್ರಿಯ ಪ್ರಭು, ನೀನು ನಮ್ಮ ಪರಮ ಪ್ರಭು, ದೇವೋತ್ತಮ, ಪರಮ ಪುರುಷ. ಎಲ್ಲ ದೇವತೆಗಳ ಕೂಡ ಒಡೆಯ. ಇದು ಓದಿ ಆಗಿದ? ಇಲ್ಲಿ ತನಕ ಆಗಿದೆ ಅಲ್ಲ. ನೀನು ಗೌರವಪೂರ್ವಕವಾದ ದೇವೋತ್ತಮ ಪರಮ ಪುರುಷ. ನೀನು ಕೃಷ್ಣ ವಾಸುದೇವನ ಮಗ. ನಿನ್ಗೆ ನಾವು ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತೇವೆ. ನಿನ್ನ ಚರಣ ಕಮಲಗಳಿಗೆ ನಾವು ಶರಣಾಗ್ತೇವೆ. ನೀನು ಪ್ರತಿಯೊಬ್ಬರ ಹೃದಯದಲ್ಲಿ ಇರುವ ಪರಮಾತ್ಮ. ಹಾಗೆ ನೀನು ಈ ಭೌತಿಕದಲ್ಲಿರುವ ಆ ಎಲ್ಲಾ ಸಂಕಟಗಳನ್ನು ಕೂಡ ನಿವಾರಿಸಬಲ್ಲ ಹರಿ ಕೂಡ ನೀನೇ ಆಗಿದೆ. ನಿನ್ನ ಹೆಸರು ಗೋವಿಂದ, ಅಂದ್ರೆ ಅದು ಸಂತೋಷದ ಆಗರ. ನೀನು ನಿನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿ ನೀನು ನಿರತನಾಗಿದ್ದವನು. ತಾನೇ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ. ಆದ್ರಿಂದ ನಿನ್ಗೆ ಗೋವಿಂದ ಅಂತೇಳಿ ಹೆಸರು. ನೀನು ಎಂದಿಗೂ ಕೂಡ ಕೀರ್ತಿಶಾಲಿ, ಏಕೆಂದ್ರೆ ನಿನ್ನ ಭಕ್ತರ ಎಲ್ಲಾ ಸಂಕಟಗಳನ್ನು ಕೊನೆಗಾಣಿಸಬಲ್ಲ ನೀನು. ದಯವಿಟ್ಟು ಈಗ ನಮ್ಮನ್ನು ಶರಣಾಗತರಾದ ನಿಮ್ಮ ಸೇವಕರು ಅಂತ ಹೇಳಿ ನಮ್ಮನ್ನೆಲ್ಲ ನೀನು ಸ್ವೀಕರಿಸುವು ಅಂತ ಹೇಳಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಓದಿ. ವರದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ರೀಲಾ ಪ್ರಭುಪಾದರಿಂದ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಜರಾಸಂಧನ ಅರಮನೆಯಿಂದ ಬಿಡುಗಡೆಯಾದ ರಾಜರುಗಳ ಪ್ರಾರ್ಥನೆಯನ್ನು ಕೇಳಿ ಸದಾ ಶರಣಾಗತ ಆತ್ಮಗಳ ರಕ್ಷಕನು, ಭಕ್ತರಿಗೆ ಕೃಪಾ ಜಲದಿಯೂ ಆದ ಕೃಷ್ಣನು ಗಂಭೀರವೂ ಮತ್ತು ಅರ್ಥವತ್ತಾದ ಮತ್ತು ಮಧುರವಾದ ದಿವ್ಯ ಧ್ವನಿಯಲ್ಲಿ ಹೀಗೆ ಹೇಳಿದನು: ಪ್ರಿಯ ರಾಜರೇ, ನಿಮಗೆ ನನ್ನ ಆಶೀರ್ವಾದಗಳು. ಇಂದಿನಿಂದ ಯಾವಾಗಲೂ ತಪ್ಪದೆ ನನ್ನ ಭಕ್ತಿಪೂರ್ವಕ ಸೇವೆಗೆ ಸೇರಿರುತ್ತೀರಿ. ನೀವು ಬಯಸಿದಂತೆ ವರವನ್ನು ನೀಡುತ್ತೇನೆ. ಪರಮಾತ್ಮನಾಗಿ ನಾನು ಸದಾ ನಿಮ್ಮ ಹೃದಯಗಳಲ್ಲಿ ನೆಲೆಸಿರುತ್ತೇನೆ ಎನ್ನುವುದನ್ನು ನನ್ನಿಂದ ತಿಳಿದುಕೊಳ್ಳಿ. ನೀವು ನನ್ನತ್ತ ಮುಖ ಮಾಡಿರುವುದರಿಂದ ಎಲ್ಲರ ಪ್ರಭುವಾಗಿ ನೀವು ನನ್ನನ್ನು ಮರೆಯುವಂತೆ ಮತ್ತೆ ಕ್ರಮೇಣ ಭಗವತ್ಧಾಮಕ್ಕೆ ಮರಳುವಂತೆ ನಿಮಗೆ ಸದುಪದೇಶ ಮಾಡುತ್ತೇನೆ. ಪ್ರಿಯ ದೊರೆಗಳೇ, ಪ್ರಾಪಂಚಿಕ ಸುಖದ ಎಲ್ಲ ಕಲ್ಪನೆಗಳನ್ನು ಬಿಟ್ಟು ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವ ನಿಮ್ಮ ನಿರ್ಧಾರವು ನಿಮ್ಮ ಸುಯೋಗದ ಲಕ್ಷಣ. ಇಂದಿನಿಂದ ನೀವು ಸದಾ ಆನಂದದ ಜೀವನವನ್ನು ನಡೆಸುತ್ತೀರಿ. ನೀವು ನನ್ನ ವಿಷಯವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ
ನಿಮ್ಮ ಪ್ರಾರ್ಥನೆಯಲ್ಲಿ ಹೇಳುವುದೆಲ್ಲ ವಾಸ್ತವ ಎಂದು ನಾನು ದೃಢಪಡಿಸುತ್ತೇನೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರದೆ ಇದ್ದವನ ಪ್ರಾಪಂಚಿಕ ಶ್ರೀಮಂತಿಕೆಯು ಅವನ ಪತನಕ್ಕೆ ಮತ್ತು ಅವನು ಮಾಯಾಶಕ್ತಿಗೆ ಬಲಿಯಾಗುವುದಕ್ಕೆ ಕಾರಣ ಎನ್ನುವುದು ನಿಜ. ಹಿಂದೆ ಹೈಹಯ, ನಹುಷ, ವೇನ, ರಾವಣ ಮತ್ತು ನರಕಾಸುರರಂತ ಅವಿಧೇಯ ರಾಜರುಗಳಿದ್ದರು. ಅವರಲ್ಲಿ ಕೆಲವರು ದೇವತೆಗಳು ಮತ್ತು ಕೆಲವರು ರಾಕ್ಷಸರು. ಆದರೆ ಅವರು ತಮ್ಮ ಸ್ಥಾನವನ್ನು ತಪ್ಪಾಗಿ ತಿಳಿದುಕೊಂಡದ್ದರಿಂದ ಅವರ ಉನ್ನತ ಪೀಠಗಳಿಂದ ಕೆಳಕ್ಕೆ ಉರುಳಿದರು. ತಮ್ಮ ರಾಜ್ಯಗಳ ರಾಜರಾಗಿ ಅವರು ಉಳಿಯದೆ ಬದ್ಧ ಜೀವನದ ಹಿಂಸೆಯಲ್ಲಿ ಬಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಇವರು ಯಾರು? ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭೌತಿಕವಾದದ್ದೆಲ್ಲದಕ್ಕೂ ಹುಟ್ಟು, ಬೆಳವಣಿಗೆ, ಕರ್ಮ, ವಿಸ್ತರಣೆ, ಇಳಿಮುಖ ಮತ್ತು ನಿರ್ಗಮನ ಇವೆಲ್ಲವೂ ಉಂಟು ಎನ್ನುವುದನ್ನು ನಿಮ್ಮಲ್ಲಿ ಪ್ರತಿಯೊಬ್ಬರೂ ನೆನಪಿಡಬೇಕು. ಎಲ್ಲಾ ಭೌತಿಕ ದೇಹಗಳಿಗೂ ಈ 6 ಸ್ಥಿತಿಗಳುಂಟು. ಈ ದೇಹವು ಪಡೆದುಕೊಳ್ಳುವ ಯಾವ ಗಳಿಕೆಯೇ ಆಗಲಿ ಕಡೆಗೆ ನಾಶವಾಗುತ್ತದೆ. ಆದುದರಿಂದ ನಾಶವಾಗುವ ವಸ್ತುಗಳಲ್ಲಿ ಯಾರೂ ಮೋಹಗೊಳ್ಳಬಾರದು. ಈ ಭೌತಿಕ ದೇಹದಲ್ಲಿ ಇರುವಷ್ಟು ಕಾಲವು ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಎಚ್ಚರದಿಂದಿರಬೇಕು. ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣ ಜೀವನ ವಿಧಾನವೆಂದರೆ ನನ್ನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ತನ್ನ ನಿರ್ದಿಷ್ಟ ಸ್ಥಾನದ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು. ನೀವೆಲ್ಲರೂ ಕ್ಷತ್ರಿಯ ಕುಟುಂಬಗಳಿಗೆ ಸೇರಿದವರು. ಆದುದರಿಂದ ನೀವು ರಾಜವರ್ಗಕ್ಕೆ ಯೋಗ್ಯವಾದ ನಿಗದಿತ ಕರ್ತವ್ಯಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಬದುಕಬೇಕು ಮತ್ತು ನಿಮ್ಮ ಪ್ರಜೆಗಳು ಎಲ್ಲಾ ರೀತಿಗಳಲ್ಲಿ ಸುಖವಾಗಿರುವಂತೆ ನೋಡಿಕೊಳ್ಳಬೇಕು. ಕ್ಷತ್ರಿಯ ಜೀವನದ ಎತ್ತರವನ್ನು ಉಳಿಸಿಕೊಳ್ಳಿ. ಇಂದ್ರಿಯ ತೃಪ್ತಿಗಾಗಿ ಮಕ್ಕಳನ್ನು ಪಡೆಯಬೇಡಿ. ಜನರ ಸಾಮಾನ್ಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಿ. ಪ್ರತಿಯೊಬ್ಬನೂ ತನ್ನ ಹಿಂದಿನ ಜನ್ಮದ ಕಲುಷಿತ ಬಯಕೆಗಳಿಂದಾಗಿ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟುತ್ತಾನೆ. ಆದುದರಿಂದ ಅವನು ಹುಟ್ಟು, ಸಾವು, ಲಾಭ, ನಷ್ಟ, ಸುಖ, ದುಃಖಗಳಂತಹ ಪ್ರಕೃತಿಯ ಕಟ್ಟುನಿಟ್ಟಾದ ನಿಯಮಗಳಿಗೆ ಒಳಗಾಗುತ್ತಾನೆ. ದ್ವಂದ್ವಗಳಿಂದ ಮನುಷ್ಯನು ಕಳವಳಗೊಳ್ಳಬಾರದು, ಆದರೆ ಸದಾ ನನ್ನ ಸೇವೆಯಲ್ಲಿ ಸ್ಥಿರವಾಗಿರಬೇಕು. ಎಲ್ಲವನ್ನೂ ಕೊಡುವವನು ನಾನು ಎಂದು ಭಾವಿಸಿ ಎಲ್ಲಾ ಸನ್ನಿವೇಶಗಳಲ್ಲಿಯೂ ತೋಲನದ ಮನಸ್ಸಿನಿಂದ ಮತ್ತು ತೃಪ್ತಿಯಿಂದ ಇರಬೇಕು ಮತ್ತು ಭಕ್ತಿಯುತ ಸೇವೆಯಲ್ಲಿ ವಿಚಲಿತನಾಗದೆ ನಿರತನಾಗಿರಬೇಕು. ಹೀಗೆ ಮನುಷ್ಯನು ಈ ಭೌತಿಕ ಸ್ಥಿತಿಯಲ್ಲಿ ಸಹ ಶಾಂತವಾದ ಮತ್ತು ಸುಖವಾದ ಬಾಳನ್ನು ಬಾಳಬಹುದು. ಎಂದರೆ ಈ ಭೌತಿಕ ದೇಹದ ಮತ್ತು ಅದರ ಉತ್ಪನ್ನಗಳ ವಿಷಯದಲ್ಲಿ ಮನುಷ್ಯನು ತತ್ಸಾರದಿಂದಿರಬೇಕು. ಅವುಗಳಿಂದ ಯಾವ ಪರಿಣಾಮಕ್ಕೂ ಸಿಕ್ಕಬಾರದು. ಅವನು ಜೀವಾತ್ಮದ ಹಿತದಿಂದಲೇ ತೃಪ್ತಿ ಪಡಬೇಕು ಮತ್ತು ಪರಮಾತ್ಮನ ಸೇವೆಯಲ್ಲಿ ನಿರತನಾಗಿರಬೇಕು. ಮನುಷ್ಯನು ನನ್ನಲ್ಲಿಯೇ ನನ್ನ ಮನಸ್ಸನ್ನು ನಿಲ್ಲಿಸಬೇಕು. ಮನುಷ್ಯನು ನನ್ನ ಭಕ್ತನಾಗಿರಬೇಕು ಅಷ್ಟೇ. ಮನುಷ್ಯನು ನನ್ನನ್ನೇ ಪೂಜಿಸಬೇಕು ಮತ್ತು ಮನುಷ್ಯನು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ನನಗೆ ಮಾತ್ರ ಅರ್ಪಿಸಬೇಕು. ಹೀಗೆ ಮನುಷ್ಯನ ಭವಸಾಗರವನ್ನು ಸುಲಭವಾಗಿ ದಾಟಿ ಕಡೆಗೆ ನನ್ನ ಬಳಿಗೆ ಹಿಂದಿರುಗಬಹುದು. ಕಡೆಯದಾಗಿ ನಿಮ್ಮ ಬಾಳುಗಳು ಸದಾ ನನ್ನ ಸೇವೆಯಲ್ಲಿಯೇ ನಿರತವಾಗಿರಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದ್ಯಾರು? DKTG ಓದಿ ಪ್ರಭುಜಿ. ಯಾರು? ಪ್ರಭುವ ಮಾತಾಜಿಯ ಗೊತ್ತಿಲ್ಲ. ಹೆಸರೇನು ಪ್ರಭುಜಿ? ಪ್ರಭುಜಿಯ ಮಾತಾಜಿಯ? ಹ್ಯಾಂಡ್ ರೈಸ್ ಮಾಡಿದಿರಲ್ಲ, ಓದಿ. DKTGJH7. ಓಕೆ, ಕಮಲ ಎಸ್ ಭಟ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸತ್ತಾ? ಕೇಳಿಸ್ತೆ. ರಾಜರುಗಳಿಗೆ ತನ್ನ ಉಪದೇಶಗಳನ್ನು ಹೇಳಿ ಕೃಷ್ಣನು ಕೂಡಲೇ ಅವರು ನೆಮ್ಮದಿಯಾಗಿರಲು ವ್ಯವಸ್ಥೆ ಮಾಡಿ ಅನೇಕ ಸೇವಕರಿಗೂ ಸೇವಕಿಯರಿಗೂ ಅವರನ್ನು ನೋಡಿಕೊಳ್ಳುವಂತೆ ಹೇಳಿದನು. ಜರಾಸಂಧನ ಮಗನಾದ ಸಹದೇವನಿಗೆ ಕೃಷ್ಣನು ಆ ರಾಜರುಗಳಿಗೆ ಅಗತ್ಯವಾದುದನ್ನೆಲ್ಲ ಕೊಟ್ಟು ಅವನನ್ನು ಗೌರವದಿಂದ ಕಾಣುವಂತೆ ತಿಳಿಸಿದನು. ಕೃಷ್ಣನ ಆಜ್ಞೆಯಂತೆ ಸಹದೇವನು ಅವರನ್ನು ಗೌರವದಿಂದ ಕಂಡು ಒಡವೆಗಳನ್ನು, ವಸ್ತ್ರಗಳನ್ನು, ಹೂಮಾಲೆಗಳನ್ನು ಮತ್ತು ಅಗತ್ಯವಾದ ಇತರ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟನು.
ಸ್ನಾನ ಮಾಡಿ ಒಳ್ಳೆಯ ವಸ್ತ್ರಗಳನ್ನುಟ್ಟು ರಾಜರುಗಳು ಸಂತೋಷವಾಗಿಯೂ ಸೌಮ್ಯವಾಗಿಯೂ ಕಂಡರು. ಅನಂತರ ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಲಾಯಿತು. ರಾಜರಾಗಿ ಅವರ ಸ್ಥಾನಗಳಿಗೆ ತಕ್ಕಂತೆ ಅವರು ತೊಂದರೆ ಇಲ್ಲದೆ ಇರಲು ಅಗತ್ಯವಾದುದನ್ನೆಲ್ಲ ಕೃಷ್ಣನು ಕೊಟ್ಟನು. ಕೃಷ್ಣನು ರಾಜರುಗಳನ್ನು ಇಷ್ಟು ಕರುಣೆಯಿಂದ ಕಂಡದ್ದರಿಂದ ಅವರಿಗೆ ಬಹು ಸಂತೋಷ. ಕಾಲು ಮುಗಿದ ನಂತರ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರಗಳಂತೆ ಅವರ ಮುಖಗಳು ಹೊಳೆಯುತ್ತಿದ್ದವು. ಅವರೆಲ್ಲರೂ ಬಹು ಸೊಗಸಾದ ಉಡುಪುಗಳನ್ನು ಆಭರಣಗಳನ್ನು ತೊಟ್ಟಿದ್ದವರು. ಅವರ ಕರ್ಣಾಭರಣಗಳು ಹೊಳೆಯುತ್ತಿದ್ದವು. ಅವರಲ್ಲಿ ಪ್ರತಿಯೊಬ್ಬನೂ ಚಿನ್ನ ಮತ್ತು ಒಡವೆಗಳಿಂದ ಅಲಂಕರಿಸಿದ ಮತ್ತು ಅಲಂಕೃತವಾದ ಕುದುರೆಗಳನ್ನು ಹೂಡಿದ್ದ ರಥದಲ್ಲಿ ಕುಳಿತುಕೊಂಡರು. ಎಲ್ಲರನ್ನೂ ಸರಿಯಾಗಿ ನೋಡಿಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಂಡು ಕೃಷ್ಣನು ಮೃದುವಾದ ಧ್ವನಿಯಲ್ಲಿ ಅವರು ತಮ್ಮ ರಾಜ್ಯಗಳಿಗೆ ಹಿಂದಿರುಗುವಂತೆ ಹೇಳಿದನು. ಜಗತ್ತಿನ ಚರಿತ್ರೆಯಲ್ಲಿಯೇ ಅಪೂರ್ವವಾದ ಔದಾರ್ಯದಿಂದ ಕೃಷ್ಣನು ಜರಾಸಂಧನ ಹಿಡಿತದಲ್ಲಿದ್ದ ಎಲ್ಲಾ ರಾಜರುಗಳನ್ನು ಬಿಡುಗಡೆ ಮಾಡಿದನು. ಸಂಪೂರ್ಣವಾಗಿ ತೃಪ್ತಿ ಹೊಂದಿದ ರಾಜರು ಅವನ ದಿವ್ಯ ರೂಪವನ್ನು ಸ್ಮರಿಸುತ್ತಾ ಪರಮಕೃಷ್ಣನಿಗೆ ಅವನ ಅಲೌಕಿಕ ಲೀಲೆಗಳನ್ನು ಹೊರತಾ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ತೊಡಗಿದರು. ಈ ರೀತಿಯಲ್ಲಿ ಇವರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋದರು. ಅವರು ರಾಜ್ಯಗಳಲ್ಲಿ ಅವರನ್ನು ಕಂಡು ಸರಿಯಾಗಿ ಕೇಳುದಿಲ್ಲ ಮಾತಾಜಿ ಓದಿದ್ದು. ಹರೇ ಕೃಷ್ಣ. ನೆಟ್ವರ್ಕ್ ಇಲ್ಲ ಇದ್ದಲ್ಲಿಗೆ ಬನ್ನಿ. ಇಲ್ಲ ಮಾತಾಜಿ, ಕಟ್ ಕಟ್ ಆಗ್ತದೆ. ಕ್ಲಿಯರ್ ಇಲ್ಲ ಮಾತಾಜಿ, ಕ್ಲಿಯರ್ ಇಲ್ಲ. ನನ್ಗೆ ಮಾತ್ರವ ನಿಮ್ಗೆ ಎಲ್ಲರಿಗೂ ಆಗ್ತದಾ? ಓಕೆ. ಅವ್ರು ಯಾರು? BKTG ಓದಿ ಪ್ರಭುಜಿ ಅಲ್ಲಿಂದ. ಪ್ರಭುಜಿಯ ಮಾತಾಜಿಯ ಗೊತ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಅನುಗುಣವಾಗಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕೃಷ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ಕೃಷ್ಣನ ಆದೇಶಗಳಂತೆ ನಡೆದುಕೊಳ್ಳುವ 4 ವರ್ಗಗಳಾಗಿ ವಿಭಾಗಿಸಿದ್ದರೆ ನಿಶ್ಚಯವಾಗಿಯೂ ಇಡೀ ಮಾನವ ಕುಲವು ಸುಖವಾಗಿರುತ್ತದೆ. ಈ ಪ್ರಸಂಗದಿಂದ ನಾವು ಕಲಿಯಬೇಕಾದ ಪಾಠ ಇದು. ಹೀಗೆ ಭೀಮಸೇನನಿಂದ ರಾಜ್ಯಸಂಧನನ್ನು ನಾಶಪಡಿಸಿ ಜರಾಸಂಧನ ಮಗನಾದ ಸಹದೇವನಿಂದ ಸೂಕ್ತವಾದ ಗೌರವವನ್ನು ಕೈಗೊಂಡು ಕೃಷ್ಣನು ಭೀಮಸೇನ ಮತ್ತು ಅರ್ಜುನನೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ಹಸ್ತಿನಾಪುರದ ಹೊರಭಾಗವನ್ನು ಅವರು ತಲುಪಿದಾಗ ಅವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ನಾದಗಳನ್ನು ಕೇಳಿ ಕೂಡಲೇ ಯಾರು ಬಂದರೆನ್ನುವುದನ್ನು ಅರ್ಥ ಮಾಡಿಕೊಂಡ ಪುರಜನರು ಬಹು ಸಂತೋಷಗೊಂಡರು. ಶಂಖನಾದವನ್ನು ಕೇಳಿ ಕೃಷ್ಣನ ಶತ್ರುಗಳು ದುಃಖಿಸಿದರು. ಕೃಷ್ಣನ ಶಂಖದ ಧ್ವನಿಯನ್ನು ಕೇಳಿಯೇ ಇಂದ್ರಪ್ರಸ್ಥದ ಜನರಿಗೆ ತಮ್ಮ ಹೃದಯಗಳು ಸಂತೋಷದಿಂದ ತುಂಬಿ ಹೋದ ಅನುಭವವಾಯಿತು. ಎಂದರೆ ಜರಾಸಂಧನ ವಧೆಯಾಯಿತು ಎಂದು ಅವರಿಗೆ ಅವರಿಗೆ ಅರ್ಥವಾಯಿತು. ಯುಧಿಷ್ಠರ ಮಹಾರಾಜನು ರಾಜ್ಯಸೂಯ ಯಾಗವನ್ನು ಮಾಡುವುದು ಈಗ ಸ್ವಲ್ಪ ಹೆಚ್ಚು ಕಡಿಮೆ ಖಚಿತವಾಯಿತು. ಭೀಮಸೇನ, ಅರ್ಜುನ ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರಸನ ಬಳಿಗೆ ಬಂದರು ಮತ್ತು ಅವನಿಗೆ ತಮ್ಮ ಗೌರವವನ್ನು ಸಲ್ಲಿಸಿದರು. ಜರಾಸಂಧನನ್ನು ಕೊಂದು ರಾಜರುಗಳನ್ನು ಬಿಡುಗಡೆ ಮಾಡಿದ ನಿರೂಪಣೆಯನ್ನು ಯುಧಿಷ್ಠರ ಮಹಾರಾಜನು ಗಮನವಿಟ್ಟು ಕೇಳಿದನು. ಜರಾಸಂಧನನ್ನು ಕೊಲ್ಲಲು ಕೃಷ್ಣನು ಅನುಸರಿಸಿದ ಚತುರ ವಿಧಾನದ ವಿಷಯವನ್ನು ಕೇಳಿದನು. ಸಹಜವಾಗಿಯೇ ರಾಜನಿಗೆ ಕೃಷ್ಣನಲ್ಲಿ ಪ್ರೀತಿ. ಕಥೆಯನ್ನು ಕೇಳಿದ ನಂತರ ಕೃಷ್ಣನಲ್ಲಿ ಪ್ರೀತಿಯು ಇನ್ನೂ ಹೆಚ್ಚಿತು. ಅವನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು ಮತ್ತು ಅವನು ಎಷ್ಟು ಸ್ತಬ್ಧ
ಭೀಭೂತನಾದನೆಂದರೆ ಅವನಿಗೆ ಮಾತನಾಡುವುದೇ ಅಸಾಧ್ಯವೆನ್ನಿಸುವಂತಾಯಿತು. ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ ಎಂಬ 72ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ರಾಮ 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 ಹರೇ ರಾಮ ಹರೇ ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಅಟೆಂಡೆನ್ಸ್ ಬಂಧು ಬಂದಿಲ್ಲ ಬಾಂಧವರಿಗೆ ಮಾತಾಜಿ, ಅನಂತ ಅಟೆಂಡೆನ್ಸ್ ಕೋಟಿ ಬಂದಿಲ್ಲ. ಓಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೋಡಿ ಪುನಃ ಹಾಕಿದ್ರಲ್ಲ ಮಾತಾಜಿ. ಮಾತಾಜಿ ವಂದನೆ. ಬಂತಾ? ಹಾಕಿ ಬಂತು ಟೆನ್ಸ್. ಮಾತಾಜಿ, ಹರೇ ಬಂತು. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು.